ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಪ್ರಾರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿಕ್ಕೆ ನಮ್ಮ ಜೊತೆ ನಮ್ಮ ಕರಾವಳಿಯ ರಜನಿಕಾಂತ್ ಅಂತ ಹೇಳ್ಬೋದು, ನಮ್ಮ ದೇವದಾಸ್ ಕಾಪಿಕಾಡ್ ಸರ್ ಇದ್ದಾರೆ. ಅವರ ಬಗ್ಗೆ ಒಂದೆರಡು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸಂಪರ್ಕ ಕಲಾ ತಂಡವನ್ನ ಕಟ್ಟಿಕೊಂಡು ಸುಮಾರು 45 ತುಳು ನಾಟಕಗಳನ್ನ ತುಳು ರಂಗಭೂಮಿಗೆ ನೀಡಿದಂತಹ ಒಬ್ಬ ನಿರ್ದೇಶಕ, ನಟ. ಅದೇ ರೀತಿ ವಿಶೇಷತೆ ಅಂತ ಹೇಳಿದ್ರೆ ನಿರ್ದೇಶಿಸುವುದು ಅವರೇ, ನಟಿಸಿದ್ದಾರೆ, ಅದನ್ನು ಪ್ರೊಡಕ್ಷನ್ ಕೂಡ ಮಾಡಿದ್ದಾರೆ. ಇಂತಹ ಒಂದು ಉತ್ತಮ ಕಲಾವಿದ ನಮ್ಮ ಊರಿನ ಪ್ರತಿಭೆ. ಅವರನ್ನು 2012 ನಂತರ ತಿಳಿಕೆದ ಬಳ್ಳಿ ಎನ್ನುವಂತಹ ತುಳು ಫಿಲ್ಮಿನ ಮೂಲಕ ತುಳು ಚಿತ್ರರಂಗವನ್ನ ಪ್ರವೇಶಿಸಿ ಸುಮಾರು 15 ತುಳು ಚಿತ್ರವನ್ನ ನಿರ್ದೇಶಿಸಿ ಅದರಲ್ಲಿ ನಟಿಸಿ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. 2022 ಮಂಗಳೂರು ವಿಶ್ವವಿದ್ಯಾನಿಲಯ ಅವರನ್ನ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ. ಅದೇ ರೀತಿ ನಮ್ಮ ಊರಿನ ಹಿರಿಯರಾದ ಅಮೃತ್ ಸೋಮೇಶ್ವರ್ ಸರ್ ಅವರಿಗೆ ಒಂದು ಬಿರುದನ್ನು ನೀಡಿರುತ್ತಾರೆ, ತೆಲಿಕೆದ ಬಳ್ಳಿ ಅನ್ನುವಂಥದ್ದನ್ನ. ಆ ತೆಲಿಕೆದ ಬಳ್ಳಿಯನ್ನ ಸೆಲೆಕ್ಟ್ ಮಾಡಿದ್ದು ನಮ್ಮ ಅಮೃತ್ ಸೋಮೇಶ್ವರ್ ಸರ್ ಅಂತ ನಾನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ. ಅವರನ್ನ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಹಲಸು ಮಾವು ಮೇಳ ಇದಕ್ಕೆ ನಮ್ಮ ಕೋಟೆಗಾರ್ ಬ್ಯಾಂಕ್, ಅದೇ ರೀತಿ ತುಳು ಸಿರಿಕೂಟ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೆಳಗಿನ ಗೊತ್ತು ಇವರು ಸಹಕಾರಿ ಸಾಲನ್ನ ಹಾಕುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮವರಾದಂತಹ ನಮ್ಮ ಬ್ಯಾಂಕಿನ ಅಧ್ಯಕ್ಷರು. ಇವರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೇಳಲಿಕ್ಕೆ ತುಂಬಾ ಉಂಟು. ಸುಮಾರು 7 ವರ್ಷಗಳ ಕಾಲ ನಿರತವಾಗಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ನಾವು ಕಾಣ್ತಿರುವಂತಹ ಈ ಬೃಹತ್ ವಾಣಿಜ್ಯ ಕಟ್ಟಡದ ಹಿಂದೆ ನಿಂತು ಈ ಭವ್ಯವಾದಂತಹ ಕಟ್ಟಡವನ್ನ ಬ್ಯಾಂಕಿಗೆ ನಿರ್ಮಿಸಿಕೊಟ್ಟಿದ್ದಾರೆ. ಅದೇ ರೀತಿ ಕಳೆದ 5-6 ವರ್ಷಗಳಿಂದ ರೈತರಿಗೆ, ಭತ್ತದ ಬೆಳೆಗಾರರಿಗೆ, ಅದೇ ರೀತಿ ಅಡಿಕೆ ಬೆಳೆಗಾರರಿಗೆ ಯಾವ ರೀತಿಯ ಪ್ರೋತ್ಸಾಹಧನವನ್ನು ನಮ್ಮ ಬ್ಯಾಂಕಿನಿಂದ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲವನ್ನ ನೀಡುತ್ತಾ ಬಂದು ಉತ್ತಮ ರೀತಿಯಿಂದ ಈ ಸಂಸ್ಥೆಯನ್ನ ಮುನ್ನಡೆಸ್ತಾ ಬರ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಥೆಯ ಸಿರಿತೋಟದ ಅಧ್ಯಕ್ಷರಾದಂತಹ ಭರತರಾಜ್ ಅವರು ಸಹಕಾರಿ ಸಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಬ್ಯಾಂಕಿನ ಉಪಾಧ್ಯಕ್ಷರು KB ಅಬುಸಾಲಿ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬ್ಯಾಂಕಿನ CEO ಆದಂತಹ ಹರ್ಷವರ್ಧನ್ ಅವರು ಅವರಿಗೆ ಸಹಕಾರಿ ಸಾಲನ್ನ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇನ್ನೋರ್ವ ಅತಿಥಿ ಇದ್ದಾರೆ, ಡಾಕ್ಟರ್ ಭಾರತಿ ನಿರ್ಮಲ್, ಉಪಾಧ್ಯಕ್ಷರು ಸಿರಿ ತೋಟಗಾರಿಕೆ ಸಂಘ ಮಂಗಳೂರು. ಇವರು ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್ ಆಗಿ ರಿಟೈರ್ಡ್ ಆದವರು. ಕೃಷಿಯ ಬಗ್ಗೆ ಬಹಳ ಒಲವನ್ನು ಹೊಂದಿದ್ದು ಕೃಷಿಯನ್ನು ಯಾವ ರೀತಿಯಾಗಿ ಆಧುನೀಕರಣಗೊಳಿಸಬಹುದು ಅದರ ಬಗ್ಗೆ ತುಂಬಾ ಅನುಭವವನ್ನು ಹೊಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬ್ಯಾಂಕಿನ ನಿರ್ದೇಶಕರಾದಂತಹ ಸುರೇಖಾ ಎಸ್ ಇವರು ಅವರಿಗೆ ಸಹಕಾರಿ ಸಾಲನ್ನು ಹಾಕುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ನಿರ್ದೇಶಕರಂತ ಕೃಷ್ಣ ಪ್ರಸಾಲಿಯಾನ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಆದಂತಹ ನವೀನ್ ಎಸ್ ಸಾಲಿಯಾನ್ ಇವರು ಸಹಕಾರಿ ಶಾಲು ಹಾಕುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನಿರ್ದೇಶಕರಾದಂತಹ ಉದಯ್ ಕುಮಾರ್ ಶೆಟ್ಟಿ ಇವರಿದ್ದಾರೆ. ಅವರಿಗೆ ನಮ್ಮ ಸಂಘದ ಸದಸ್ಯರಾದಂತಹ ಅಶೋಕ್ ರೈ ಮಡ್ಯಾರ್ ಇವರು ಸಹಕಾರಿ ಸಾಲನ್ನು ಹಾಕುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಇನ್ನೋರ್ವ ನಿರ್ದೇಶಕರಾದಂತಹ ರಾಘವ ಎಸ್ ಉಚ್ಚಿಲ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ರಾಘವ ಆರ್ ಉಚ್ಚಿಲ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ CEO ಆದಂತಹ ಹರ್ಷವರ್ಧನ್ ಇವರು ಸಹಕಾರಿ ಸಾಲ ಹಾಕುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಅದೇ ರೀತಿ ಇನ್ನೋರ್ವ ನಿರ್ದೇಶಕರಂತಹ ರಾಘವ್ ಎಸ್ ಉಚ್ಚಿಲ್ ಅವರ ಉಚ್ಚಿಲ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮ್ಯಾನೇಜರ್ ಆದಂತಹ ಶ್ರೀ ನವೀನ್ ಎಸ್ ಸಾಲಿಯನ್ ಅವರು ಸಹಕಾರಿ ಸಾಲವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿರ್ದೇಶಕರಂತಹ ಸುರೇಖಾ ಚಂದ್ರಹಾಸ್ ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸಹಕಾರಿ ಶಾಲೆಯನ್ನು ನೀಡುವುದರ ಮೂಲಕ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಸಭಿಕರನ್ನ, ನಮ್ಮ ಸಂಘದ ಸದಸ್ಯರುಗಳನ್ನ ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈಗ ಕಾರ್ಯಕ್ರಮವನ್ನ ಉದ್ಯುಕ್ತವಾಗಿ ಉದ್ಘಾಟಿಸಬೇಕು. ಹಲಸು ಮಾವು ಎನ್ನುವುದನ್ನ, ಹಲಸಿನ ಕಾಯಿಯನ್ನ ಕಟ್ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಮುಖ್ಯ ಅತಿಥಿಯಾದಂತಹ ದೇವದಾಸ್ ಕಾಪಿಕಾಡ್ ಸರ್ ಅಲ್ಲಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಿಹಿಯಾದ ಚಂದ್ರ ಹೆಬ್ಬಲಸು ಅಂತ ಹೇಳ್ತಾರೆ, ಅದನ್ನ ಇಬ್ಬಾಗ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಮ್ಮ ಹಿತೈಷಿ, ನಮ್ಮ ನಾಡಿನ ಕಲೆಯನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದಂತಹ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನ್ನ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ತೆಲಕೈದ ಕಮ್ಮೆನದಲ್ಲ ಬರ್ಪುಂಡು ಎಡ್ಡ ಸೂಚನೆ ಬರ್ಸವೈದನು ನಮ್ಮ ಹಲಸಿನ ಮೇಳ ಬಕ್ಕ ಮಾವು ಮೇಳ ಒಂದು ಶುಭ ಸೂಚನೆ ಪನ್ಪೇನು ವೇದಿಕೆಡು ಸಹಕಾರಿ ನಮ್ಮ ಆತ್ಮೀಯ ಮಿತ್ರರು ಕೃಷ್ಣನ್ನೇ ಒಲ್ಲೇರು ಅಂಚಿನ ಹಿರಿಯಕ್ಕಳು ಮಸ್ತ್ ಜನ ಒಲ್ಲೇರು ಬಕ್ಕ ವ್ಯವಸಾಯ ಈ ಸಂಸ್ಥೆಗೆ ಸಂಬಂಧಪಟ್ಟ ಪದಾಧಿಕಾರಿಗಳೇ ಮಾತಿರಿಗಳ ಏನು ಒಂದನ್ನು ಸಲ್ಲಿಸ ಒಂದು ಯಾನ್ಲ ಇತ್ತೆ ಪ್ರಭಾಕರ್ ರೈಕಲ ಬಂದಾಗ ನಮ್ಮ ಬ್ಯಾಂಕ್ದ ವಿಷಯ ಪಾತಿರೊಂದು ಬತ್ತ ನಮ್ಮ ಅಭಿವೃದ್ಧಿ ನಮ್ಮ ಬ್ಯಾಂಕ್ದ ವ್ಯಾಪ್ತಿ ಓಡೆ ಮುಟ್ಟ ಪೋತನೊಂದು ಎಂಕ್ ಪ್ರಭಾಕರ್ ರೈಕಲು ಎಂಕ್ ವಿವರಣೆ ಮಾಡ್ತಾರೆ. ಎಂಕ್ ಭಾರಿ ಖುಷಿ ಅಣ್ಣ. ಹಲಸಿನ ಮೇಳ ಬಕ್ಕ ಮಾವು ಮೇಳ ಅಂದು ಬಹುಶಃ ದುಂಬುಬರ ಇಜ್ಜಾಂಡಿತ್ತೆ ಒಂಜಿ ಹೊಸ ರೀತಿಡು ಒಂಜಿ ನಮ್ಮ ಕೃಷಿಕರಿಗೆ ಒಂಜಿ ಪ್ರೋತ್ಸಾಹ ಕೊರಡು ಅಕ್ಲು ಬುಳೆಪಾಯಿನ ಆ ಬುಲೆಕ್ ದಾದಾನ್ಲ ಒಂಜಿ ಆಧಾರ ಸ್ತಂಭ ಅದು ಉಂತುದು ಐಕೊಂಜಿ ಸರಿಯಾಯಿನ ಒಂಜಿ ಸತ್ವಭರಿತ ಬಂಗೋಡು ಬುಲೆಪಾಯಿನಕ್ಕೆ ಒಂಜಿ ಐಕೊಂಜಿ ಪ್ರತಿಫಲ ತಿಕ್ಕೋಡು ಮಾಡಿಬಿನ ಉದ್ದೇಶೋಡು ನಮ್ಮ ಈ ಕಾರ್ಯಕ್ರಮ ನೀನು ಬಾರಿ ಮಾತುಕಟ್ಟೆಟ್ಲ ಒಂದುಂಡು ಇತ್ತೆ ಎಂಕ್ಲೆಲ್ಲ ಅಂಜಿ ಉಪ್ಪಿನ ಗಡ್ಡುಂಡು ನಮ್ಮ ನಾಟಕ ಅವಳುಂಡು ಹಲಸಿನ ಮೇಳ ರಡ್ಡು ಮೂಜಿ ಕಡೆಟುಂಡು. ಆ ಮೂಜಿ ಕಡೆಕ್ಲ ಬಹುಶಃ ಅನುಭವದಲ್ಲಿ ಸುರುಕು ಮುಲ್ತುರ್ದು ಆರಂಭ ಮಾಡಿ ಆತ ಕಡೆಟ್ಲ ನಮ್ಮ ಕಾರ್ಯಕ್ರಮಗೂ ಪೆಲಕಾಯಿ ತಿನ್ನ ಕ್ಲಿಯರ್ಲಜ್ಜಿ ಕುಕ್ಕು ತಿನ್ನೋದನ್ನ ಕ್ಲಿಯರ್ಲಜ್ಜಿ ಕುಕ್ಕು ಕಲ್ದಕ್ಕ ನನ್ನ ಕ್ಲಿಯರ್ಲಜ್ಜಿ ಪೆಲಕಾಯಿ ಅಪ್ಪ ತಾಲ್ನೊಂದು ಕಾತೊಂದು ಕ್ಲಿಯರ್ಲಜ್ಜಿ ಎಲ್ಲಿ ಪುನಃ ನಮ್ಮ ಬರೋ ತೂತಿನ ಯಾನ ಒಂಜಿ ಕೃಷಿಕ ಕುಟುಂಬದ್ದು ಬತ್ತಿ ಹಿಡ್ದವರ ಎಂಕ್ಲೆಗ್ಲ ನಡುಟ್ಲ ನಮ್ಮ ಈ ಮೇಳ ಬಾರಿ ಯಶಸ್ವಿ ಆವಡಿಂದ ಅನ್ನೋದು ದೇವರ ಮಟ್ಟೆ ಅಲ್ಲಿ ಪಾತ್ರ ಹೋಗಿ ಪಕ್ಕ ಪೆಲಕಾಯಿ ಭಾಗ ಬಂತೆ ಫಸ್ಟ್ ಟೈಮ್ ಅದು ಉದ್ಘಾಟನೆ ಪೆಲಕಾಯಿ ಕಟ್ಕೊಂಡು ಅಂತ ಅವೊಂಜಿ ಅಪ್ಪನ ನೆನಪುಟಿಕೊಂಡು ಅಂತ ಬ್ಯಾಂಕ್ ವ್ಯಾಪ್ತಿ ಮಲ್ಲ ಕಾಡು ರೈತರಿಗೆ ಫುಲ್ಲು ಕೆಲಸ ದಿಕ್ಕಾಡು ಅಕ್ನ ಮುನೆಪಾಯಕ್ಕೆ ದಾದಾಂಗ ಒಂಜಿ ಅಕ್ಲೆಗೆ ಒಂಜಿ ಮಲ್ಲ ಮಟ್ಟದ ಸಹಾಯ ನಮ್ಮ ಸರ್ಕಾರದ ತಿಕ್ಕಡು ಅಕ್ಲೆಗೆ ನಿರಂತರವಾದ ಪ್ರೋತ್ಸಾಹ ತಿಕ್ಕಡು ಬರೋದು ಯಾನು ಪಾತ್ರನೇ ನಾನು ಲೆತ್ತಿನಕ್ಕೆ ನಾನು ಬಾರಿ ಕಮ್ಮಿ ಹೋಗ್ತೀನಿ ಬಕ್ಕೆಯನ್ನು ಭಾರಿ ಪ್ರೀತಿದ ಪ್ರಭಾಕರ್ ರೈತರು ಅಶೋಕ್ ಇಂಕಲು ಭಾರಿ ಒಟ್ಟುರಿಕೆ ನಕಲು ಅಶೋಕ್ ಅವರು ಇಂಕಲು ದುಮ್ಮೂಡಿದ್ದೆಲ್ಲ 25 ವರ್ಷದ ಒಂದು ಸ್ನೇಹ ಆಯ್ತು. ಮತ್ತು ಪ್ರಭಾಕರ್ ರೈತರು ಎಲ್ಲ ಒಟ್ಟಿಗೆ ನಾವು ಈ ಹುಡುಗಿ ಅವ್ರನ್ನ 6 ಮಂತಿನ ಸಾಧನೆ ಅವು ಯಾವ ಒಂದು 4-10 ಜನಕ್ಕೆ 30 ತಿಂಗಳಲ್ಲಿ ಅಕ್ಕನ ಸಾಧನೆ ಬರಬೇಕು ಅನ್ನಲ್ಲ ಅಂಚೆ ಅದು ಭಾರಿ ಹೆಮ್ಮೆ ಇದೆ. ಅವ್ರನ್ನ ಮಿಸ್ಟರ್ ಪ್ರಫುಲ್ಲರ ಹೆಸರನ್ನ ಇಲ್ಲದ ಹಂಚಿ ಕೊಟ್ಟು ನಾವು ಭಾರಿ ಒಂಜಿ ಎನ್ನ ಭಾರಿ ಪ್ರೀತಿನ ಕುಟುಂಬ ಅಂಚಾನಿಟಿ ಬಸ್ ನಡುಟ್ಲ ಈಗ ಮಾತ ಪ್ರೀತಿ ವಿಶ್ವಾಸಗಳು ಇದೆ ಅವಳು ದೇವರೆಡೆ ಕಂಡಿದ್ದು ಭಾರಿ ಸಂತೋಷ ಆಗಕ್ಕೆ ಪಕ್ಕ ಹಿರಿಯರಲ್ಲಿ
ಮಾತ ವೇದಿಕೆ ಪೂರ ಆತನಗಲಿದ್ದು ಗಣ್ಯರಿಗೆ ವಂದನೆ ಸಲ್ಲಿಸಲು ನಿങ്ങളുടെ ಪಾತ್ರವಿದ್ದ ನಿರ್ದೇಶ ಎಲ್ಲ ಹಿರಿಯರಿಗೂ ನಿರಂತರ ಎಲ್ರಿಗೂ ಕೇಳಿಸ್ತಾ ಉಂಟಾ? ನನ್ನ ಅಭಿನಂದನೆಗಳು. ಮುಖ್ಯವಾಗಿ ರೈತರಿಗೆ ನಾವು ಉತ್ತೇಜನ ಕೊಡಬೇಕು ಅನ್ನೋದೇ ಇದೊಂದು ಮುಖ್ಯ ಕಾರ್ಯಕ್ರಮ. ಪ್ರತಿ ವರ್ಷ ಈ ಥರವೇ ಆಗಿಕೊಂಡು ಅಟ್ಲೀಸ್ಟ್ ರೈತರಿಗೆ ಎನ್ಕರೇಜ್ಮೆಂಟ್ ಕೊಟ್ಟರೆ ನಮಗೆ ಸಿಗುವಂಥ ಒಂದು ಆಹಾರ ಒಳ್ಳೆಯ ರೀತಿಯಲ್ಲಿ ಆಹಾರ ಸಿಗ್ಬೋದು. ಪ್ರತಿಯೊಂದು ಕಡೆಯೂ ಅದಕ್ಕೆ ಬೆರಕೆ ಇಲ್ಲದೆ ಸಿಕ್ಕುವಂಥದ್ದೇ ಆಗಲಿ ಅಂತ ಆ ದಿಶೆಯಲ್ಲಿ ನಾವು ಇದನ್ನೆಲ್ಲ ಮಾಡ್ತಾ ಇರೋದು. ಅವರವರ ಮನೆಯಲ್ಲೇ ತರಕಾರಿ ಬೆಳೆಸಬೇಕು, ಬೆಳೆಸಿ ತರಕಾರಿಗೆ ಸಿಕ್ಕಿದ ಬೇಕಾದ ವ್ಯಾಲ್ಯೂ ಸಿಗಬೇಕು, ಇದೆಲ್ಲ ನಮ್ಮ ಇಂಟೆನ್ಷನ್. ಅದರಿಂದ ನಾನು ಡಾಕ್ಟ್ರಾಗಿ ಇದರಲ್ಲಿ ಬಂದದ್ದು ಯಾಕಂದರೆ ಹಾರ್ಟಿಕಲ್ಚರಲ್ಲಿ ಒಂದು ಇಂಟ್ರೆಸ್ಟ್ ಇದ್ದದ್ರಿಂದ ಜನರಿಗೆ ಒಳ್ಳೆಯ ಆಹಾರ ಸಿಗಬೇಕು, ಕಾಯಿಲೆಗಳು ಕಡಿಮೆ ಆಗಬೇಕು, ಇದು ಮುಖ್ಯವಾದದ್ದು. ಯಾಕಂದರೆ ಹೆಚ್ಚಿನ ಕಾಯಿಲೆಗಳು ಈ ಕಲಬೆರಕೆಯಿಂದ ಆಗುವಂಥದ್ದು, ಅದು ಆಗಬಾರ್ದು ಅಂತ ಅಷ್ಟೇ ಮುಖ್ಯ ಕಾರಣ. ಸೊ ಎಲ್ಲ ರೈತರಿಗೂ ಅಭಿನಂದನೆ ಕೊಡುತ್ತಾ ಅವರಿಗೆ ಉತ್ಸಾಹ ಕೊಡುತ್ತಾ ನಾನು ಈ ಎರಡು ಮಾತು ದೇವದಾಸ್ ಕಾಫಿ ಕಾಡನ್ನು ಎಷ್ಟೋ ವರ್ಷದಿಂದ ನಾನು ಮೀಟ್ ಆಗ್ತಾ ಇದ್ದೇನೆ. ಅವರಿಗೂ ಎಲ್ರಿಗೂ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು. ಇಂದ ರೈತರ ಬಗ್ಗೆ ಒಲವು ತೋರಿಸಿ ರೈತರ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಅಧ್ಯಕ್ಷ ಸ್ಥಾನಕ್ಕೆ ಬಂದ ನಂತರ ರೈತರ ಬಗ್ಗೆ ಹೆಚ್ಚು ಒಲವನ್ನು ತೋರಿಸಿದ ಕಾರ್ಯಕ್ರಮಗಳು ಮಾಡುತ್ತಾ ನಮ್ಮ ಅಧ್ಯಕ್ಷರು ಮಾಡ್ತಾ ಬಂದಿದ್ದಾರೆ. ಇದೀಗ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಕುರಿತು ಎರಡು ಮಾತನ್ನು ಹೇಳಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇವೆ. ಸುರುಟಾದ ಈ ಊರ್ದ ದೇವೇರನ್ನು ದುಂಬುದಿ ಒಂದು ಅಂಚೆನೆ ಇನಿ ಒಂಜೆ ಈ ಪೊರ್ಲ ಕಂಠದ ಕಾರ್ಯಕ್ರಮ ಬೈದಿನ ಅಂಚಿನ ನಮ್ಮ ಚಿತ್ರನಟ ನಿರ್ದೇಶಕ ನಿರ್ಮಾಪಕರಾಯನಂಚಿನ ನಮ್ಮ ಪ್ರೀತಿದ ತಿಳಿಕೆಬಲ್ಲಿ ದೇವದಾಸ್ ಕಾಪಿ ಕಾಡರೆ ಅಂಚೆನೆ ಡಾಕ್ಟರ್ ಭಾರತೀ ನಿರ್ಮಾಣರವರೇ ವೇದಿಕೆ ಉಪನಂಚಿನ ಎಂಕಲ ಬ್ಯಾಂಕ್ದ ಪೂರ ನಿರ್ದೇಶಕರನಗಲೆ ಅಂಚನೆ ಮಾಧ್ಯಮ ಮಿತ್ರನಗಲೆ ಅಂಚನೆ ಊರ್ದ ಇದೇ ಬತ್ತನಂಚಿನ ರೈತರೇ ಬೊಕ್ಕ ಸಂಘದ ಸದಸ್ಯರನಗಲೆ ಕೋಟೆಕಾರ ವ್ಯವಸಾಯ ಸೇವೆ ಸಹಕಾರಿ ಸಂಘ ಪಂಡ ಅವೊಂಜಿ ರೈತರಿಗೆ ಸಹಾಯ ಮನ್ಪುನ ಒಂಜಿ ಬ್ಯಾಂಕ್ ಅಂಚನೆ ಕರಿನ 5-7 ವರ್ಷದ ಬೊಕ್ಕ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ ರೈತರಿಗೆ ಕೊರ್ಪುಣ ಅಂಚಿನ ಹಲವಾರು ಸವಲತ್ತನ್ನು ಎಂಕಲು ಕೊಡ್ತಾ ಈ ರೈತರು ಬೆಳೆಪಣಂಚಿನ ಭತ್ತ ಕೃಷಿಗೆ ಐಕ ಪ್ರೋತ್ಸಾಹಧನ ಅಂಚನೆ ಮೈಲು ತುತ್ತು ಅಂಚನೆ ಅಡಿಕೆಗೆ ಸಂಬಂಧಪಟ್ಟಿನ ಇಟ್ಟು ಸಹಾಯಧನ ಹಲವಾರು ಕಾರ್ಯಕ್ರಮ ರೈತರಿಗೆ ಬಡ ಏನಂಚಿನ ಕಾರ್ಯಕ್ರಮ ಮತ್ತೊಂದು ಬರೋದಿಲ್ಲ ನನ್ನಲ್ಲ ಬರ್ಪ ಅಂಚಿನ 2025 ವರ್ಷ ಕರಿ ವರ್ಷ ಎಂಕುಳೊಂಜಿ ಹಲಸು ಮೇಳ ಮನ್ಪೊಂಜಿ ಕಾರ್ಯಕ್ರಮವನ್ನು ಮಂತಿತ ಭಾರಿ ಯಶಸ್ವಿ ಆತಂಡು ಹಲವಾರು ಊರುಡ್ದು ಅಂಚಿ ಪಡುಬಿದ್ರೆ ಇಂಚಿ ಉಡುಪಿ ಕಾಸರಗೋಡು ಕುಪ್ಪಳ ಪೂರಾ ಜನಗಳು ಹೈಯೆಸ್ಟ್ ಒಂಜಿ ಜಾತ್ರೆಗೆ ಜನ ಇಂಚ ಬತ್ತಿದಾರ ಆ ಟೈಪ್ಡೆ ಇದಕ್ಕೆ ಜನ ಬತ್ತಿದೇರು ಅಂಚಿನ ಈ ಸರ್ತಿ ಎಂಕಲ ರೈತ ಕುಡ್ಲ ಪ್ರತಿಷ್ಠಾನ ಪಕ್ಕ ಕೋಟೆಕಾರ ವ್ಯವಸಾಯ ಸೇವೆ ಸಹಕಾರ ಬ್ಯಾಂಕ್ ಎಂಕಲು ಒಟ್ಟಿಗೆ ಸೇರಿದು ಎಂಕಲ CO ಹರ್ಷವರ್ಧನ್ ಆರು ಬಾರಿ ಈ ಕಾರ್ಯಕ್ರಮ ಮುತುವರ್ಜಿ ವಹಿಸಿದ್ದು ಆರ್ನ ಭಯಂಕರ ಇಂಟ್ರೆಸ್ಟ್ ಗೆತ್ತದ ಆರು ಕರಿ ವರ್ಷಗಳ ಭಾರಿ ಇಂಟ್ರೆಸ್ಟ್ ಗೆತ್ತಿದ್ದಾರೆ ಈ ಸರ್ತಿಲ ಭಾರಿ ಇಂಟ್ರೆಸ್ಟ್ ಗೆತ್ತದು ಈ ಕಾರ್ಯಕ್ರಮ ಎಂಗ್ಲು ಮಂತದಿಲ್ಲ ಅಂಚೆ ಈ ಊರ್ದಾಕ್ಲು ಪೂರ ನೇಕೊಂಜೆ ಬತ್ತದ ನೇನು ಸಸ್ಯ ಮಂತು ಕೊರಡು ಪಂಡದು ಯಾನು ಈ ಊರ್ದ ಪರವಾದ ಕೋಟೆಕಾರ ವ್ಯವಸಾಯ ಸೇವೆ ಸಹಕಾರಿ ಸಂಘದ ಅಧ್ಯಕ್ಷ ಆದ ನಿಕಲ್ಲ ವಿನಂತಿ ಮಂತದಿಲ್ಲ ಇಲಾಖೆ ಇದರ ಅಧ್ಯಕ್ಷರಾದಂಥ ಭರತ್ ರಾಜ್ ಸುರಕೆ ಇವರಿಂದ. ಎಲ್ರಿಗೂ ನಮಸ್ಕಾರ. ನಮ್ಮದು ರೈತ ಕುಡ್ಲ ಪ್ರತಿಷ್ಠಾನ ಸಂಸ್ಥೆ ಕಳೆದ ವರ್ಷ ಕೋಟೆ ಜೊತೆ ಸೇರಿಕೊಂಡು ಪ್ರಥಮ ಬಾರಿ ಉಳ್ಳಾಳದಲ್ಲಿ ಈ ಕೋಟೆಕಾರು ಪರಿಸರದಲ್ಲಿ ಹಲಸು ಮೇಳ ನಡೆಸಿದಾಗ ಅತ್ಯಂತ ಈವರೆಗೆ ಮಂಗಳೂರಿನಲ್ಲಿ ನಡೆಯದಂತಹ ಮಟ್ಟಿನಲ್ಲಿ ಜನಸ್ಪಂದನೆ ಸಿಕ್ಕಿತ್ತು. ಅದೇ ರೀತಿ ಈ ಬಾರಿಯೂ ಕೂಡ ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ನಾವು ಮತ್ತೆ ವ್ಯವಸಾಯ ಸಂಘದವರ ಜೊತೆ ಮಾತನಾಡುವಾಗ ಅತ್ಯಂತ ಸಂತೋಷದಿಂದ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಮುತುವರ್ಜಿಯಲ್ಲಿ ನಮ್ಮೆಲ್ಲ ನಿರ್ದೇಶಕರು ಅಧ್ಯಕ್ಷರು ಅದೇ ರೀತಿ CEO ಅವರು ಸ್ಪಂದನೆ ನೀಡಿದ್ದಾರೆ. ನಮಗೆ ತುಂಬ ಇದು ಕಳೆದ ವರ್ಷಕ್ಕಿಂತ ನಾವು ಹೆಚ್ಚಿನ ವೈವಿಧ್ಯಮಯವಾಗಿ ಈ ವರ್ಷ ಕಾರ್ಯಕ್ರಮ ನಡೆಸಿದ್ದೇವೆ. ಕಳೆದ ವರ್ಷ ನಾವು ಮಾಡುವಾಗ ಆಗಸ್ಟ್ ತಿಂಗಳಾಗಿತ್ತು, ಆಗ ಹಲಸಿನ ಪ್ರಮಾಣ ಕಮ್ಮಿ ಇತ್ತು. ಆದರೆ ಈ ವರ್ಷ ನಮಗೆ ಕೆಂಪು ಹಲಸು ಬಂದಿದೆ, ಹಳದಿ ಹಲಸು ಆಲ್ರೆಡಿ ಇದೆ. ಅದೇ ರೀತಿ ಮಾವಿನ ಶಾಲ್ನವರು ಇನ್ನಷ್ಟೇ ಬರಬೇಕಷ್ಟೇ ದೂರದಿಂದ ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಅಧ್ಯಕ್ಷರ ಮನೆಯಲ್ಲಿ ಬೆಳೆಸಿದಂಥ ಮಿಯಾಜಾಕಿ ವೆರೈಟಿ ಕೂಡ ಇಲ್ಲಿಗೆ ಇವತ್ತು ಬರ್ತದೆ, ಆನ್ ದಿ ವೇ ಅದು ಬರ್ತಾ ಇದೆ. ಅದೇ ರೀತಿ ಉತ್ತರ ಕನ್ನಡ ವಿಶೇಷ ಕರಿ ಈಶಾಡ, ಅದೇ ರೀತಿ ಹೊಸ ತಳಿ ಉತ್ತರ ಕನ್ನಡದ ಮಾಣಿ ಅನ್ನುವಂಥದ್ದು ಒಂದು ವೆರೈಟಿ ಕೂಡ ಇವತ್ತು ಇಲ್ಲಿಗೆ ಆಗಮಿಸಲಿದೆ. ಅದೇ ರೀತಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿರುವಂತಹ
ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಕೋಟೆಕಾರ್ ಗುತ್ತು ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಟ ನಿರ್ದೇಶಕ ನಮ್ಮೆಲ್ಲರ ಪ್ರೀತಿಯ ದೇವದಾಸ್ ಕಾಪಿಕಾಟ್ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲ ನೀಡಿರುವಂತಹ ನಮ್ಮ ನಿರ್ದೇಶಕರುಗಳಾದಂತಹ ರಾಘವ ಆರ್ ಉಚ್ಚಿಲ, ರಾಘವ ಸಿ ಉಚ್ಚಿಲ್, ಸುರೇಖಾ ಚಂದ್ರಹಾಸ್, ಸುನೀತಾ ಲೋಬೋ, ಬಾಬು ನಾಯ್ಕ್, ಕೃಷ್ಣಪ್ಪ ಕಿರಣ್ ಕುಮಾರ್, ಗಂಗಾಧರ ಉಳ್ಳಾಲ್, ಕೃಷ್ಣಪ್ಪ ಸಾಲ್ಯಾನ್, ಉದಯ್ ಕುಮಾರ್ ಶೆಟ್ಟಿ, ಅರುಣ್ ಕುಮಾರ್ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂತಹ ಕೆ.ಬಿ. ಅಬುಸಾಲಿ ಸರ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮಗೆ ಈ ಹಿಂದೆಯೂ ವಿವಿಧ ಕಾರ್ಯಕ್ರಮಗಳಿಗೆ ನಮಗೆ ಸಹಯೋಗ ನೀಡಿರುವಂತಹ ಸಿರಿ ತೋಟಗಾರಿಕೆ ಸಂಘ ಮಂಗಳೂರು ಇದರ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಭಾರತಿ ನಿರ್ಮಲ್ ಮೇಡಮ್ ತಮಗೂ ಕೂಡ ಆತ್ಮೀಯವಾದ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣ ಪ್ರಚಾರವನ್ನು ನೀಡ್ತಾ ಇರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಪ್ರೀತಿಯ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಸಣ್ಣ ಪುಟ್ಟ ಅಡಚಣೆಗಳಾದರೂ ಕೂಡ ನಮಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇರುವಂಥ ಈ ಕಟ್ಟಡದ ಎಲ್ಲ ಮಳಿಗೆದಾರರಿಗೆ ಮೊದಲ ಧನ್ಯವಾದವನ್ನು ಹೇಳಬೇಕು. ಯಾವುದೇ ಅಡಚಣೆ ಆದರೂ ಕೂಡ ಧನ್ಯವಾದವನ್ನು ನಮಗೆ ಸಹಕಾರ ನೀಡುತ್ತಾ ಇದ್ದೀರಿ, ನಿಮಗೆ ಕೂಡ ಎಲ್ಲ ಧನ್ಯವಾದಗಳು. ಅದೇ ರೀತಿ ನಮಗೆ ಕಾರ್ಯಕ್ರಮ ನಡೆಸುವ ಅನ್ನುವಂಥ ಒಂದು ಪ್ರಸ್ತಾಪವನ್ನು ಇಟ್ಟ ಆ ಕ್ಷಣದಿಂದ ನಮ್ಮನ್ನು ಬೆನ್ನತ್ತಿ ಕೆಲಸ ಮಾಡಿಸ್ತಾ ಇರುವಂತಹ ನಮ್ಮ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ CEO ಹರ್ಷವರ್ಧನ್ ಉಳ್ಳಾಲ್ ಇವರಿಗೆ ದೊಡ್ಡ ಮಟ್ಟದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ರೈತಗುಡ್ಡ ಪ್ರತಿಷ್ಠಾನದ ಲತೀಶ್ ಮಾರೋಳಿ ಕಾರ್ಯದರ್ಶಿಯಾದಂಥ ಲತೀಶ್ ಮಾರೋಳಿ, ನಮ್ಮ ಸದಸ್ಯರಾದಂಥ ನವೀನ್ ಕುಮಾರ್ ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದ. ಎಲ್ಲ ಮಳಿಗೆದಾರರಿಗೆ ರೈತರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಗಿಯುತ್ತದೆ. ನಾವು ಇನ್ನು ಮಳಿಗೆಯನ್ನು ಭೇಟಿ ನೀಡುವ. ಅದೇ ರೀತಿ ದೂರದ ತುಮಕೂರಿಂದ ಕೆಂಪು ಹಲಸು ಈಗಾಗಲೇ ಕತ್ತರಿಸಿದಂಥ ಕೆಂಪು ಹಲಸು ನಮಗೆ ಬಾಯಿ ಸಿಹಿ ಮಾಡುವ ಮೂಲಕ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ. ಉನ್ನತ ಉದ್ದೇಶಕ್ಕೆ ಒಂದು ಸಚಿವರಾಗಿ ಬರೋದಿಲ್ಲ ನಮ್ಮೂರು, ಭಾರಿ ಸಂತೋಷ. ಸಮಾಜಮುಖಿ ಕೆಲಸಗಳು ಮಲ್ಲಪುದರ ಮಂಡ ಕಾಲ ಆರು ಉಲ್ಲೆ ಬಂಡಿ ಮತ್ತು ಉಲ್ಲೆ ಇಂಕ ಎತ್ತು ಆಯ್ತ ಅನುಭವ ಅದು. ನಾನೊಂದು ಫಂಕ್ಷನ್ ಕರೆಯನ್ನು ಒಂದು ಎರಡು ತಿಂಗಳು ತುಂಬಾರ ಒಂದು ಇಂಚಿನ ಪಂತೀನಿ ಅದ್ರ ಬಗ್ಗೆ ಬರೋಡು ಫಂಕ್ಷನ್ 5 ಮಕ್ಕಳು ಹಿಂಗೆ ಮಾಡ್ಕೊಂಡು ಆಡ ಫಂಕ್ಷನ್ ನಾನು ಕಾಣೆ ಫಸ್ಟ್ ಬೈದಿನ ವ್ಯಕ್ತಿ ಬ್ಯೂಟಿ ಕಾಲ ಅಂಚಿನ ಒಂಜಿ ಲೀಡರ್ ಆರು ಒಂಜಿ ಮಾತೆರೆಲ್ಲ ಒಂಜಿ ಕರ್ಕೊಂಡು ಅಂಚಿನ ವ್ಯಕ್ತಿ ಅವು ಹೂವೇ ಧರ್ಮ ಅವಳು ಹೂವೇ ಮಾತಾಡೋದು ಅರೆಗೆ ಉದಾಲ ಎಡ್ಡ ವ್ಯಕ್ತಿ ಅರೆಗೆ ಎಡ್ಡ ವ್ಯಕ್ತಿಗೆ ಸೂಕ್ತವಾದ ಸಚಿವ ಸ್ಥಾನ ತೆಗೆದನ್ನು ಆರು ಖಂಡಿತವಾಗಲ್ಲ ಜನಗಳಿಗೆ ಎಡ್ಡ ಮಕ್ಕಳು ಖಂಡಿತ ನಮಸ್ಕಾರ.
ನಿಮಗೆ ನಮಸ್ಕಾರ. ನಾನು ನಿಖಿಲ್ನ ತೆಲಿಕದ ಬಳಿ ಕಾಪಿಕಾಡ್ ನಾನೊಂದು ವಿಶೇಷವಾಗಿ ನಿಮ್ಮ ಕಾರ್ಯಕ್ರಮ ಹೋಗ್ಬೈದೆ. ಕೋಟೆಕಾರು ವ್ಯವಸಾಯ ಸಹಕಾರಿ ಸಂಘದ ನೇತೃತ್ವಡು ಒಂಜಿ ಹಲಸಿನ ಮೇಳ ಬಂದರೆ ಕೃಷಿಕರಿಗೆ ಅಥವಾ ಉತ್ಪನ್ನಗೂ ಒಂಜಿ ದಾದಾಳು ಒಂದು ಆಧಾರ ಸ್ತಂಭ ಅವರು ಬಂದು ಈ ಕಾರ್ಯಕ್ರಮ ಯೋಜನೆ ಬಂದರು. ಬಾರಿ ಬರ್ಲು ಬಂದರು ಬಂದು ಅವು ಇಡೀ ಗೀತು ಮತ್ತು ಪೂರ್ಣ ಮಾತ್ರ ಗೊತ್ತಾಗ್ಬೋದು. ಪ್ರತಿಯೊಬ್ಬರು ಬರ್ರಿ ಕೋಟೆಗಾರದ ನಮ್ಮ ಬ್ಯಾಂಕ್ದ ಕಾಂಪ್ಲೆಕ್ಸ್ದ ತಿರ್ತು ಅದ್ರ ನಿತ್ತು ಪ್ರದರ್ಶನ ಒಂಜಿ ಪಲಕ್ಕಾಯಿ ಬಂದ್ರೆ ವಸ್ತುಡು ದಾದ ಮಾತಾಪು ಎಂಕ್ಲು ಇನ್ನೇ ಗೊತ್ತಾಯಿತು. ಈರುಳ್ಳಿ ಬಗೆದಿನ ಚಾಪು ನಿಮ್ಗೆ ಇನ್ನೂ ಗೊತ್ತಾಯಿತು. ಇಲ್ಲ ಮತ್ತು ತೂಲು ರೆಡ್ ಫ್ಲೋರುಡು ನಮ್ಮ ರೈತರು ಐದು ಬೊಕ್ಕ ಐದು ಆ ಉದ್ಯಮವನ್ನು ಮಲ್ಪುನಾಕೆ ದಾದ ಮಾತ ಮಲ್ಕೊಂಡಿಲ್ಲೇರು ನಿಮ್ಗೆ ತೂಲ ಮಾತ್ರ ಗೊತ್ತಾವು, ನಮ್ಮ ಇಲ್ಲಾಂದ್ರೆ ಗೊತ್ತಾಗೋದು. ಎಂಕೆ ಆಶ್ಚರ್ಯ ಅದನ್ನು మీకు ಭಕ್ತರನ್ನ ಒಂಜಿ ನಮ್ಮ ರೈತರ ಅಕ್ಲಿಗೊಂಜಿ ಒಂದು ಸ್ಪೈನಲ್ ಕಾರ್ಡ್ ಆಗ ಅಕ್ಲಿಗೊಂಜಿ ಒಂದು ಆಶೀರ್ವಾದ ಮಲ್ಪರ ಬೈದರನ್ನು ಇಂಕ ಎನ್ನುವ ಆ ಉದ್ದೇಶವೇ ನಮ್ಮ ಕೋಟೆಕಾರು ವ್ಯವಸಾಯ ಸಹಕಾರ ಸಂಘ ಬ್ಯಾಂಕ್ ಈ ಪೂರ್ಣದ ಕಾರ್ಯಕ್ರಮ ಇಂದಿಯೊಂದೇರು ಹಲಸಿನ ಮೇಳ ಪಕ್ಕ ಮಾವು ಮೇಳ ಇತ್ತು ಹಲಸಿನ ಬೈದಿನಿ ಮಾವು ಬರೋದು ತೂಲೆ ಬೇತೆ ರೀತಿಯ ತಲಕಾಯಿ ಬೇತೆ ರೀತಿಯ ಕುಕ್ಕು ಒಂದು ವರ್ಷಗಳ ನಮಗೆ ತುಯರ್ತಿಕ್ಕು ನಮ್ಮ ತೂಪ ನೆಕ್ಕರೆ ಕುಕ್ಕು ಆ ಕುಕ್ಕು ಈ ಕುಕ್ಕು ಕಲ್ದತ್ವ ತಲ್ಪುವ ಆನ ಮೀನು ಸ್ವಂತ ಮಲ್ತದು ಕಲ್ತದ ಮೀನು ಮಾರಾಟವು ಬೊಕ್ಕ ನಿಕ್ಲೆಗೆ ಬೋಡಿತ್ತಿನ ತಿಂಡಿ ತಿನ್ನಿಸ್ನು ಇದರ ಮಲ್ತು ಕೊಡ್ತೀನಿ ಅಂಚಿನ ವ್ಯವಸ್ಥೆ ಮಾಡಿದ್ದಾರೆ. ಮಾತೆಲ್ಲ ಬಲೆ ಈ ನ್ಯೂಜಿದಿಂದ ಈ ಕಾರ್ಯಕ್ರಮವನ್ನು ಪೊರ್ಲು ಕೊಡ್ಲೆ. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಲಕ್ಷ್ಮೀ ಚಿದಾನಂದಾಚಾರ್ಯ, ವಮಂಜೂರು ಮುಡ್ಶೆಡ್ಡೆಯಿಂದ. ಇಲ್ಲಿ ನಮ್ಮ ಕೋಟೆಕಾರ್ ಬೀರಿಯಲ್ಲಿ ಹಲಸು ಮೇಳ ಆಗ್ತಾ ಇದೆ. 2ನೇ ಬಾರಿ ಹಲಸು ಮೇಳ ಇದು. ಭಾರಿ ಒಳ್ಳೆ ವಿಜೃಂಭಣೆಯಿಂದ ಆಗ್ತಾ ಇದೆ. ಇದರಲ್ಲಿ ನಮ್ಮದು ಸ್ಟಾಲ್ ಇದೆ, ಹಲಸಿನ ಹೋಳಿಗೆ, ಶೋಭಿತ್ ಹಲಸಿನ ಹೋಳಿಗೆ ಅಂತ ಹೇಳಿ. ನಮ್ಮದಿದ್ರೆ ಹಲಸಿನ ಹೋಳಿಗೆ, ಮ್ಯಾಂಗೋ ಹೋಳಿಗೆ, ಪೈನಾಪಲ್ ಹೋಳಿಗೆ ಮಾಡ್ತಾ ಇದ್ದೇವೆ. ನಾನಿದು ಸ್ಟಾರ್ಟ್ ಮಾಡಿದ್ದು ಮೊದಲಿಗೆ ಕಡಲೆಬೇಳೆ ಹೋಳಿಗೆ ಮತ್ತು ಕಾಯಿ ಹೋಳಿಗೆ ಅಂತ ಶುರು ಮಾಡಿದ್ದು. ಆಗ ಸ್ವಲ್ಪ ತುಂಬ ಕಷ್ಟ ಇತ್ತು ಜೀವನ. ಆಗ ನಾನು ಒಂದು ಚಿಕ್ಕ ಒಂದು ಸ್ಟವಲ್ಲಿ ಇಟ್ಕೊಂಡು 2 ಹೋಳಿಗೆ ಹಾಕ್ಕೊಂಡು ಲೈನ್ ಸೇಲ್ ಮಾಡ್ತಾ ಇದ್ದೆ. ಅದರ ನಂತರ ಹಲಸಿನ ಹೋಳಿಗೆ ಒಂದು ಪ್ಲಾನ್ ಬಂತು, ಹೇಗೆ ಮಾಡೋದು ಇದನ್ನ ಅಂತ ಹೇಳಿ. ಅದು ಕೂಡ 3 ವರ್ಷ ತುಂಬ ಕಷ್ಟ ಆಯಿತು, ಹೇಗೆ ಮಾಡೋದು ಅದು ಅಂತ ಹೇಳಿ. ಅದನ್ನು ಟ್ರಯಲ್ ಮಾಡಿ ಫ್ಲಾಪ್ ಆಗ್ತಾ ಇತ್ತು. ಮತ್ತೆ ಎಸೆನ್ಸ್ ಹಾಕೋದು ಅಂತ ಎಲ್ಲ ಹೇಳ್ತಾ ಇದ್ರು. ಆದರೂ ಕೂಡ ನಾವು ಹಲಸಿನ ಹಣ್ಣನ್ನೇ ಪೇಸ್ಟ್ ಮಾಡಿ ಹೇಗೆ ಹಾಕೋದು, ಅದು ಎಷ್ಟು ಯಾವ ರೀತಿ ಮಿಶ್ರಣ ಮಾಡೋದು, ಅದಕ್ಕೆ ತೆಂಗಿನಕಾಯಿ ಬೆಲ್ಲ ಎಲ್ಲ ಹೇಗೆ ಮಾಡೋದು ಅಂತ ಎಲ್ಲ ಟ್ರಯಲ್ ಮಾಡಿದ್ವಿ. ಈಗ ಕರೆಕ್ಟಾಗಿ ಬರ್ತಾ ಇದೆ. ಎಲ್ಲರ ಬಾಯಲ್ಲೂ ಕೂಡ ಒಳ್ಳೆದಿದೆ ಹೋಳಿಗೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಹಲಸಿನ ಹೋಳಿಗೆ ಅಂತ ಎಲ್ಲಿ ಕೂಡ ಶೋಭಿತ್ ಹಲಸಿನ ಹೋಳಿಗೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ನಮ್ಮ ಮಂಗಳೂರಿನ ಜನತೆ ತುಂಬ ನಮ್ಮ ಹೋಳಿಗೆಯನ್ನು ತಿಂತಾರಲ್ಲ, ಹಾಗಾಗಿ ನಮ್ಮ ಹೆಸರು ಕೂಡ ಒಳ್ಳೆ ಫೇಮಸ್ ಆಗಿದೆ. ಮಂಗಳೂರು ಜನತೆ ನಮ್ಮ ದೇವರ ಲೆಕ್ಕ ಅವರು. ಥ್ಯಾಂಕ್ ಯು ಸೋ ಮಚ್. ಹೋದ ವರ್ಷ ಬಂದಿದ್ರಲ್ಲ? ಹೌದು, ಹೋದ ವರ್ಷ ಬಂದಿದ್ವಿ. ಬೇಗ ಹೋಳಿಗೆ ಖಾಲಿಯಾಗಿದೆ ಸರ್. ತುಂಬ ಕೆಲವರಿಗೆ ಹೋಳಿಗೆ ಸಿಗಲಿಲ್ಲ. ಅದು ಈ ವರ್ಷ ಐಟಮ್ ಎಲ್ಲ ತುಂಬ ರೆಡಿ ಮಾಡ್ತಾ ಇದ್ದೇವೆ. ಈ ಸಲ ಖಂಡಿತ ಎಲ್ಲರಿಗೂ ಕೊಡ್ತೇನೆ ಹೋಳಿಗೆ ಹಲಸಿನ. ಮಂಜೇಶ್ವರ ದುಂಬು ಕುಂದಾಪುರಕ್ಕೆ ಹೋಯ್ನಂಚಿನ ಟೈಮಡು ಅಲ್ಪ ತಾರೆಡ್ದು ಈ ಕಲ್ಪರಸಂ ಬೆತ್ತೊಂದಿತ್ತೇವೆ. ಅಲ್ಪ ನಮ್ಮ ಟೇಸ್ಟ್ ತೋದು ಈ ಟೇಸ್ಟ್ ಹಿಂಗೆ ಲೈಕ್ ಆಗಿತ್ತು, ಮಸ್ತ್ ಖುಷಿ ಆಯಿತು. ನ್ಯಾಚುರಲ್ ಟೇಸ್ಟ್ ನೇನು ನಮ್ಮ ಕುಡ್ಲದ ಜನಕ್ಲಿಗೆ ಪರ್ಪಾಡೊಂದಿನ ಉದ್ದೇಶಡು ನಮ್ಮ ಹಲಸು ಮೇಲಗ ಈ ಕಲ್ಪರಸನ್ನು ಪತೊಂಬೈದ ಐನಾತು ಬೇಗ ಬಲೆ ನಮ್ಮ ಲಿಮಿಟೆಡ್ ಸ್ಟಾಕ್ ಉಂಟು ಕಲ್ಪರಸ ಮಾತೆರಲಿ ಈ ಕಲ್ಪರಸ ಬರ್ದು ನೆತ್ತ ಒಂದು ಟೇಸ್ಟ್ ತೊಂದು. ಕುಂದಾಪುರದಿಂದ ನಾವು ಪ್ರತಿ ವರ್ಷ ಇಲ್ಲಿ ಬರ್ತಾ ಇರ್ತೀವಿ. ಇವಾಗ ರೀಸೆಂಟ್ಲಿ 2 ವರ್ಷ ಆಗ್ತಾ ಬಂತು. ಇವಾಗ ಇಲ್ಲಿ ಬಿರಿಯಾನಿ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ನಮ್ಮ ಹಲಸಿನಕಾಯಿಂದಲೇ ವೆರೈಟಿ ಐಟಮ್ಸ್ ಮಾಡ್ತಾ ಇದ್ದೀವಿ. ಇದು ಹಲಸಿನಿಂದ ಪಾಯಸ ಮಾಡ್ತಾ ಇದ್ದೀವಿ, ಮತ್ತು ಹಲಸಿನಿಂದ ಶಿರಾ, ಮತ್ತು ಹಲಸಿನಕಾಯಿಂದ ಕಬಾಬು, ಮತ್ತು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಸ್ವಲ್ಪ ಟೈಮ್ ಇದೆ. ಮಂಚೂರಿ ಹಲಸಿನಕಾಯಿ ಮಂಚೂರಿ ರೆಡಿ ಆಗ್ತದೆ. ಇದು ಹಲಸಿನ ಹಣ್ಣಿನ ಮುಳ್ಕ, ಇದು ಹಲಸಿನ ಕಡುಬು, ಮತ್ತು ಇದು ಕೆಸುವಿನ ಪತ್ರೊಡೆ. ಈ ಸೀಸನ್ ಮಳೆಗಾಲ ಸೀಸನಲ್ಲಿ ಇದನ್ನು ಮಾಮೂಲಿ ನಡೀತಾ ಇರುತ್ತೆ. ಈಗ ರೀಸೆಂಟ್ಲಿಯಾಗಿ ಹಲಸಿನಕಾಯಿ ಬಿರಿಯಾನಿ ಒಂದು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಈಗ ಇದಕ್ಕಾಗಿ ಹಲಸಿನಕಾಯಿ ಸೊಳೆಯನ್ನು ಉಪ್ಪಿಗೆ ಹಾಕಿ ವರ್ಷ ಪ್ರತಿ ಶೇಖರಣೆ ಮಾಡಿರುವಂಥ ವ್ಯವಸ್ಥೆ ಮಾಡಿದ್ವಿ. ಮತ್ತು ಉಪ್ಪಿನಕಾಯಲ್ಲಿ ಇದರದ್ದು ಅಪ್ಪಮಿಡಿ ಉಪ್ಪಿನಕಾಯಿ ಎಲ್ಲ ಇಲ್ಲಿ ಸಿಗುತ್ತೆ ಸರ್. ಇವಾಗ ರೀಸೆಂಟ್ಲಿಯಾಗಿ ರೆಡಿ ಮಾಡಿರೋದು ಹಲಸಿನಕಾಯಿಂದ ಬಿರಿಯಾನಿ ಇದೆ ಐಟಮ್. ಅಂದರೆ ಹಲಸಿನಕಾಯಿಯನ್ನು ಇದು ಮಾಡಿ ಮಾಮೂಲಿ ಬಿರಿಯಾನಿ ಥರನೇ ಮತ್ತು ಹಲಸಿನಕಾಯಿನೇ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲ, ರೀಸೆಂಟ್ಲಿ ಕೆಲವೊಂದು ಕಡೆಯಲ್ಲಿ ಮಾಡ್ತಾ ಇದ್ವಿ. ಇಲ್ಲಿ ಬಿರಿಯಾನಿ ಫಸ್ಟ್ ಟೈಮ್ ಮಾಡ್ತಾ ಇದ್ವಿ. ಸೇಮ್ ವಿದ್ ಮಸಾಲ ದಮ್ ಕಡಿಸಿ ಮಾಡುವಂಥ ಬಿರಿಯಾನಿ. ಇಲ್ಲ, ಕಾಯಿ ಹಲಸಿನಿಂದ ಕಾಯಿ ಹಲಸು ಇದು ಮಾಡಿ ಅದನ್ನ ಇದು ಮಾಡಿ ರೆಡಿ ಮಾಡಿ. ಇಲ್ಲಿ ಫಸ್ಟ್ ಟೈಮ್.
ಇಲ್ಲಿ ಬ್ರಹ್ಮಾವರ ಬೇರೆ ಕಡೆ ಮಂಗಳೂರಲ್ಲಿ ಇದರಲ್ಲೆಲ್ಲ ಇದು ಬಾಳಮೆಟ್ಟು ಮತ್ತೆ ಇಲ್ಲೆಲ್ಲ ಮಾಡಿದ್ವಿ, ಫಾರಂ ಮಾಲ್ ಎಲ್ಲ ಮಾಡಿದ್ವಿ. ನಾವು ಕುಂದಾಪುರದಿಂದ ಬಂದಿದ್ದೇವೆ ಉಳ್ಳಾಲಕ್ಕೆ. ಕಳೆದ ವರ್ಷವೂ ಬಂದಿದ್ದೇವೆ. ಇಲ್ಲಿ ನಾವು ಹಲಸಿನ ಹಣ್ಣಿನಿಂದ ನ್ಯಾಚುರಲ್ ಆಗಿ ಯಾವುದೇ ಎಸೆನ್ಸ್ ಏನು ಬಳಸದೆ ನ್ಯಾಚುರಲ್ ಆಗಿ ಹಲಸಿನ ಹಣ್ಣಿನಿಂದ ಜಿಲೇಬಿ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ನಮ್ಮಲ್ಲಿ ಸಿಕ್ಕಿದೆ. ಒಳ್ಳೆ ಬೇಡಿಕೆ ಇತ್ತು ಕಳೆದ ವರ್ಷ, ನಮಗೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅಷ್ಟು ಒಳ್ಳೆ ಜಿಲೇಬಿ ಟೇಸ್ಟ್ ತೊಗೊಂಡೋಗಿದ್ದಾರೆ. ಈ ಸಲನೂ ಹಾಗೆ ಒಳ್ಳೆ ತುಪ್ಪದಿಂದ ಮಾಡಿದ್ದೇವೆ. ಹಲಸಿನ ಹಣ್ಣೆ ನ್ಯಾಚುರಲ್ ಆಗಿ ಹಲಸಿನ ಹಣ್ಣಿಂದ ಮಾಡಿದ್ದು. ಹಾಗೆ ನಮ್ಮಲ್ಲಿ ಹಲಸಿನ ಚಿಪ್ಸ್ ಇದೆ, ಹಪ್ಪಳ ಇದೆ, ಮತ್ತು ಒಳ್ಳೆ ಹೋಮ್ ಮೇಡ್ ಚಕ್ಕುಲಿ ಇದೆ, ಮುಂತಾದ ಎಲ್ಲ ಹೋಮ್ ಮೇಡ್ ಐಟಮ್ಸೇ ನಮ್ಮ ಹತ್ರ ಇರೋದು. ಎಲ್ಲರೂ ಬರಬೇಕು. 3 ದಿನ ಆದಿತ್ಯವಾರ ತನಕ ಇದೆ ಇವತ್ತಿನಿಂದ. ಎಲ್ಲರೂ ನಮ್ಮಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಹಾಗೂ ರೈತ ಕುಡ್ಲ ಪ್ರತಿಷ್ಠಾನದ ಸಹಯೋಗದೊಂದಿಗೆ ನಮ್ಮ ಕೋಟೆಕಾರನ ವ್ಯವಸಾಯ ಬ್ಯಾಂಕಿನ 2 ಹಂತಸಿನಲ್ಲಿ ಈ ಒಂದು ಹಲಸು ಹಾಗೂ ಮಾವಿನ ಮೇಳ ಇವತ್ತು ನಡೀತಾ ಉಂಟು. 5, 6, 7 ತಾರೀಕಿಗೆ ಬಹಳ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಕಳೆದ ಬಾರಿ ಕೂಡ ಈ ಒಂದು ಹಲಸಿನ ಮೇಳ ಹಾಗೂ ಮಾವಿನ ಮೇಳವನ್ನು ಹಮ್ಮಿಕೊಂಡಿದ್ದರು. ಬಹುಶಃ ಅದೊಂದು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವಾಗಿ ಮೂಡಿ ಬಂದಿದ್ದರಿಂದ ಈ ವರ್ಷ ಕೂಡ ಈ ಒಂದು ಪರಿಸರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಎಲ್ಲ ಥರದ ಅದು ಕೃಷಿಗೆ ಸಂಬಂಧಪಟ್ಟಂಥ, ಅದೇ ರೀತಿ ಹಲಸು, ಅದೇ ರೀತಿ ಮಾವು, ಅದೇ ಇತರ ಎಲ್ಲ ತಿಂಡಿ ತಿನಿಸುಗಳ ಎಲ್ಲ ಮಳಿಗೆಗಳು, ಅದೇ ರೀತಿ ಭತ್ತದ ಎಲ್ಲ ಮಳಿಗೆಗಳು ಎಲ್ಲವೂ ಕೂಡ ಇದೆ. ಎಲ್ಲರೂ ಕೂಡ ಬನ್ನಿ ಈ ಒಂದು 5, 6, 7ನೇ ತಾರೀಕಿನ ಈ ಒಂದು ಕಾರ್ಯಕ್ರಮದಲ್ಲಿ ಇವರಿಗೆ ನಾವು ಪ್ರೋತ್ಸಾಹ ಕೊಡೋಣ. ನಾವು ಇದ್ದೇವೆ, ನೀವು ಕೂಡ ಬನ್ನಿ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಈ ಒಂದು ಮೇಳದಲ್ಲಿ ಹಲಸಿಗೆ ಸಂಬಂಧಪಟ್ಟಂತೆ ನಮಗೆ ಕೂಡ ಗೊತ್ತಿಲ್ಲ ಹಲಸಿನಿಂದ ಏನೆಲ್ಲ ತಿಂಡಿ ತಿನಿಸುಗಳು ಮಾಡ್ಬೋದು ಅಂತೇಳಿ. ಬಹುಶಃ ಗಾರಿಗೆ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಅದೇ ರೀತಿ ಗಟ್ಟಿ ಮತ್ತು ಪತ್ರೊಡೆ, ಹಲಸಿನ ಬಿರಿಯಾನಿ ಕೂಡ ಇದು ಬಹಳ ವೈಶಿಷ್ಟ್ಯವಾದಂಥದ್ದು. ನಮಗೆ ಕೂಡ ಗೊತ್ತಿಲ್ಲ ಈ ಒಂದು ಬಿರಿಯಾನಿಯನ್ನು ಹಲಸಿನಿಂದ ಕೂಡ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಬಹುಶಃ ಎಲ್ಲ ಒಂದು ಥರದ ತಿಂಡಿ ತಿನಿಸುಗಳು ಕೂಡ ಇವತ್ತು ಈ ಒಂದು ಮೇಳದಲ್ಲಿ ಇದೆ. ತಾವೆಲ್ಲರೂ ಕೂಡ ಬನ್ನಿ, ಈ ಒಂದು ಸವಿಯಾದ ಸವಿರುಚಿಯನ್ನು ತಾವೆಲ್ಲರೂ ಕೂಡ ಸವಿಯಿರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಂಗ್ಲಿನಿ ಬೀರಿದ ಹಲಸು ಮೇಳಕ್ಕೆ ಬೈದ ಅಂಚ ಬಾರಿ ಶೋಕದೊಂಜಿ ಜಿಲೇಬಿ ತಿಂತ ಹಲಸದ ಜಿಲೇಬಿ ಕುಂದಾಪುರದ ಮಲ್ಪಿನಿ ಎಂಚ ಬಂಡ ಬಾತ ಜಿಲೇಬಿ ಎಂಚ ಖಾಲಿ ಚೀಪೇಪುನು ಆಯ್ತು ನೇಟ್ ಪೆಲಕಾಯ್ದ ಫ್ಲೇವರ್ ಭಾರಿ ಶೋಕ ಆಗ್ತಂಡು ಅಂಚ ನನ್ನ ಮೂಜಿನ ಉಂಡು ಮಾತೆಲ್ಲ ಬಲೆ ಜಿಲೇಬಿ ತಿನ್ಲೆ ಪೆಲಕಾಯ್ದ ಸ್ವಾದನ ಸವಿಲಿ. ಇದು ರೋಶ್ನಿ ಹೋಮ್ ಪ್ರಾಡಕ್ಟ್. ಡ್ರೈ ಫ್ರೂಟ್ಸು, ಸೀಡ್ಸು, ಮಿಲೆಟ್ಸಿಂದ ಮಾಡಿದ್ದು, ಯಾವುದೇ ಕೆಮಿಕಲ್ ಇಲ್ಲ, ಆರ್ಗ್ಯಾನಿಕ್ ಪ್ರಾಡಕ್ಟ್. ಡ್ರೈ ಫ್ರೂಟ್ಸು, ಸೀಡ್ಸು, ಮಿಲೆಟ್ಸು, ನಟ್ಸಿಂದ ಮಾಡಿದ್ದು. ಇದು ಶುಗರ್ ಪೇಷಂಟಿಂದ ಹಿಡಿದು ಪ್ರತಿಯೊಬ್ಬರು ಸಹ ಕುಡಿಬೋದು. 1 ವರ್ಷ ಮಗುವಿನಿಂದ ಹಿಡಿದು ಏಜ್ ಲಿಮಿಟೆಡ್ ಇಲ್ಲ. ಅಂದರೆ ಇದು ಹೆಲ್ದಿ ಫುಡ್ಡು, ಅಂದರೆ ಕ್ಯಾಲ್ಸಿಯಮು, ವಿಟಮಿನು, ಪ್ರೋಟೀನ್ ಎಲ್ಲ ಇದೆ ಇದರಲ್ಲಿದೆ. ಅಂದರೆ ಈಗ ಮೆಡಿಸಿನ್ ತಗೊಳ್ಬೇಕು ಹೇಳಿಲ್ಲ. ಇದು ಬೆಳಿಗ್ಗೆ 1 ಗ್ಲಾಸ್ ನೀವು ಮಾಡಿ ಕುಡಿದ್ರೆ ನಿಮಗೆ ಆರೋಗ್ಯದಲ್ಲಿ ತುಂಬ ಒಳ್ಳೆಯದಾಗ್ತದೆ. ರೋಸ್ಟೆಡ್ ರಾಗಿಯನ್ನು ತೊಳೆದು ಮೊಳಕೆ ಬರೆಸಿ ಆಮೇಲೆ ಒಣಗಿಸಿ ಹುರಿದು ಹುಡಿ ಮಾಡೋದು, ಇದು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕಷಾಯ ಶೀತ ಜ್ವರ ಕೆಮ್ಮು ಬಂದರೆ ಕ್ಲೈಮೇಟಿಗೆಲ್ಲ ಒಂದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 2 ದಿನ ಕುಡಿದು ಅದರಲ್ಲಿ ಜ್ವರ ಶೀತ ಸ್ವಲ್ಪ ಕಡಿಮೆ ಆಗ್ತದೆ. ಇದು ಫಿಶ್ ಫ್ರೈ ಮಸಾಲ, ಆರ್ಗ್ಯಾನಿಕ್, ಅಂದರೆ ಯಾವುದೇ ಕೆಮಿಕಲ್ ಇಲ್ಲ. ಬ್ಯಾಡಗಿ ಮೆಣಸಿದು, ಅಂದರೆ ಟೇಸ್ಟ್ ಪೌಡರ್ ಎಲ್ಲ ಹಾಕಿಲ್ಲ. ಸುಕ್ಕ ಪೌಡರ್ಸ್ ಅಷ್ಟೇ ನ್ಯಾಚುರಲ್ ಮನೇಲಿ. ಇದು ಹಳದಿ, ಯಾವುದೇ ಕೆಮಿಕಲ್ ಇಲ್ಲ, ನ್ಯಾಚುರಲ್. ಇದು ಹೋಮ್ ಪ್ರಾಡಕ್ಟ್ ಎಲ್ಲ. ಇದು ಇವತ್ತಿನಿಂದ ಆದಿತ್ಯವಾರ ತನಕ ಇದೆ. ನಿಮಗೆ ಈ ಹಲಸು ಮೇಳದಲ್ಲಿ ಎಲ್ಲ ಆರ್ಗ್ಯಾನಿಕ್, ಎಲ್ಲ ಮನೆಯಲ್ಲೇ ಮಾಡುವಂಥದ್ದು, ಯಾವುದೇ ಕೆಮಿಕಲ್ ಇಲ್ಲದಂಥ ವಸ್ತು ಎಲ್ಲ ಒಳ್ಳೆಯದೇ ಇದೆ. ಬನ್ನಿ, ಉತ್ತಮವಾದ ಆಹಾರವನ್ನು ತೆಗೆದುಕೊಂಡು ಹೋಗಿ. ನಾವು ಕುಂದಾಪುರದಿಂದ ಬಂದಿದ್ದೇವೆ ಸರ್. ನಮ್ಮ ಹತ್ರ ವಿಟಮಿನ್ ಮತ್ತು ಪ್ರೋಟೀನ್ ಜ್ಯೂಸ್ ಇದೆ. ಎಲ್ಲ ಬೆಲ್ಲ ಹಾಕಿ ಮಾಡುವಂಥದ್ದು ಜ್ಯೂಸ್ ಇದೆ. ರಾಗಿ ಜ್ಯೂಸು, ಎಳ್ಳು ಜ್ಯೂಸು, ಸಿರಿಧಾನ್ಯ ಜ್ಯೂಸು, ಹೆಸರುಕಾಳು ಜ್ಯೂಸು, ಮತ್ತು ಬಾಳೆಹಣ್ಣಿನ ರಸಾಯನ ಮತ್ತು ಪುನರ್ಪುಳಿ ಜ್ಯೂಸ್ ಇದೆ. ತುಂಬ ಒಳ್ಳೆ ಟೇಸ್ಟ್, ಹೈಜೆನಿಕ್ ಆಗಿ ನಾವು ಕೊಡ್ತೇವೆ ಸರ್. ಇದು ನೋಡಿ ಸರ್, ಸಿರಿಧಾನ್ಯ ಜ್ಯೂಸ್ ನೋಡಿ, ತುಂಬ ಒಳ್ಳೆ ನ್ಯಾಚುರಲ್ ಜ್ಯೂಸ್ ಸರ್. ವಿಟಮಿನ್ ಮತ್ತು ಪ್ರೋಟೀನ್ ಸಿಗ್ತದೆ. ಎಲ್ಲ ಥರದ್ದು ನವಧಾನ್ಯಗಳು ಮತ್ತು ರಾಗಿ, ಎಳ್ಳು, ಸಿರಿಧಾನ್ಯ ಮತ್ತು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ದೇವೆ ಸರ್. ತುಂಬ ಒಳ್ಳೆ ಟೇಸ್ಟ್ ಉಂಟು ಸರ್. ಮತ್ತು ಎಳ್ಳು ಜ್ಯೂಸ್ ಇದೆ ನೋಡಿ, ಇದು ಹಾಗೆ ತುಂಬ ಒಳ್ಳೆಯದು ಸರ್ ಹೆಲ್ತಿಗೆಲ್ಲ. ಎಳ್ಳು ಜ್ಯೂಸ್ ಇದೆ.
ಮತ್ತು ರಾಗಿ ಇದೆ. ರಾಗಿ ತುಂಬ ತಂಪು ದೇಹಕ್ಕೆ. ನೋಡಿ ರಾಗಿ ಜ್ಯೂಸ್ ಇದೆ. ಕೋಲ್ಡ್ ಆಗಲಿಕ್ಕೋಸ್ಕರ ಈ ಥರ ನಾವು ಮೇಂಟೈನ್ ಮಾಡ್ತೀವಿ ಸರ್. ಇದು ಹೆಸರು ಕಾಳು ಜ್ಯೂಸು. ಹೆಸರು ಕಾಳು ಜ್ಯೂಸ್ ಇದೆ ನೋಡಿ. ಇದು ಗಸಗಸೆ ಜ್ಯೂಸ್. ಇದು ಗಸಗಸೆ ಕಡ್ದು ಮಾಡಿದ್ದೀವಿ. ಇದು ಬಾಳೆಹಣ್ಣಿನ ರಸಾಯನ. ಬಟರ್ ಮಿಲ್ಕ್ ಸಹ ಇದೆ ನೋಡಿ. ಪುನರ್ ಪುಳಿ ಜ್ಯೂಸ್ ಇದೆ ನೋಡಿ. ಇದು ನೋಡಿ ಮಾವಿನಕಾಯಿದು, ಇದು ಬೆಳ್ಳುಳ್ಳಿದು, ಮಾವಿನಕಾಯಿದು, ಮಿಡಿದು, ಮತ್ತು ಮಾವಿನಕಾಯಿ ತಲ್ಲಿ ಅಂತೇಳಿ, ಇದು ಲಿಂಬೆಹಣ್ಣಿದು, ಮತ್ತು ಎಲ್ಲ ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿದ್ದೇನೆ. ಇದೊಂದು, ಮತ್ತು ಇದು ಅಂಬಡೆ ಮತ್ತು ಕಣಿಲೆ ಹಾಕಿ ಮಾಡಿರೋದು. ಅಂಬಡೆ ಮತ್ತು ಕಣಿಲೆ ಹಾಕಿರೋದು. ಹಾಗೆ ಕಾಯಿ ಮೆಣಸು ಮತ್ತು ಲಿಂಬೆ, ತರಕಾರಿದು ಎಲ್ಲ ಥರ ಟೈಪಲ್ಲಿ ಉಂಟು. ಮತ್ತು ಸಿಹಿ ಉಪ್ಪಿನಕಾಯಿ ಇದೆಲ್ಲ ನಾನೇ ಮಾಡೋದಿದೆ. ಸಿಹಿ ಉಪ್ಪಿನಕಾಯಿ, ಸಾಂಬಾರು ಹುಡಿ, ರಸಂ ಹುಡಿ, ಮತ್ತು ಕಷಾಯ, ಚಟ್ನಿ ಪುಡಿ ಎಲ್ಲ ಥರದ್ದುಂಟು. ಹಾಕ್ಬೋದಾಯ್ತಾ? ಈಗ 4 ಇಲ್ಲ 5 ಸಾರಿ ಇದನ್ನು ಪುಷ್ ಮಾಡಿದರೆ ನೀವು ಸಾಂಬಾರಿಗೆ ಒಗ್ಗರಣೆ ಕೊಡಲಿಕ್ಕೆ, ಟೊಮೊಟೊ ಬಾತಿಗೆಲ್ಲ ದಪ್ಪ ದಪ್ಪ ಕಟಿಂಗ್ಸ್ ಆಗುತ್ತೆ. ಇನ್ನು ಟೊಮೊಟೊ ಗೊಜ್ಜಿಗೆಲ್ಲ ಬೇಕಂತ ಹೇಳಿದರೆ 5 ರಿಂದ 6 ಸೆಕೆಂಡ್ಸ್ ಇದನ್ನು ಪುಷ್ ಮಾಡಿದರೆ, ನಾವು ಚಾಕುನಲ್ಲಿ ಎಷ್ಟು ಫಾಸ್ಟ್ ಕಟ್ ಮಾಡ್ತೀವಿ ಅದಕ್ಕಿಂತ ಸ್ಪೀಡಾಗಿ ಇದರಲ್ಲಿ ಕಟ್ ಮಾಡ್ಕೊಳ್ಬೋದು. ರಸ ಬಿಡುವುದಿಲ್ಲ, ಬರೀ ಪುಡಿ ಮಾತ್ರ ಹಾಕ್ತದೆ. ಅದು ಇಡೀ ನೀರುಳ್ಳಿನೇ ಹಾಕೋದು, ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಇಡೀನೇ ಹಾಕಿ 6 ಫ್ಲೇವರ್ಸ್ ಬರುತ್ತೆ. ಇಡೀ ನೀರುಳ್ಳಿ, ಮೆಣಸು, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಮೆಣಸು ಅಷ್ಟು ಕ್ಲೋಸ್ ಮಾಡ್ಕೊಳ್ಳಿ. 1 ಜೀರಿಗೆ ಬೆಳೆಸಬೇಕಾದ್ರೂ ಇದರಲ್ಲಿ ನೀವು ಕಟ್ ಮಾಡ್ಬೋದು. ಸಾಂಬಾರಿಗೆ ಒಗ್ಗರಣೆಗೆಲ್ಲ ಬೇಕಿದ್ರೆ 4 ಇಲ್ಲ 5 ಸಾರಿ ಪುಷ್ ಮಾಡಿ ಒಗ್ಗರಣೆ ಕೊಡಲಿಕ್ಕೆ, ಚಿತ್ರಾನ್ನಕ್ಕೆ, ಉಪ್ಪಿಟ್ಟಿಗೆಲ್ಲ ಆಗ್ತದೆ. ಇನ್ನು ನೀವು ವಡೆ, ಬೋಂಡ, ರೊಟ್ಟಿ, ಆಮ್ಲೆಟ್ ಇವೆಲ್ಲ ಮಾಡೋದಾದರೆ 5 ಸೆಕೆಂಡ್ ನೀವು ಕಂಟಿನ್ಯೂ ಪುಷ್ ಮಾಡಿದರೆ ಆಯಿತು. ನೀವು ಎಷ್ಟು ಫಾಸ್ಟ್ ಇದನ್ನು ಪುಷ್ ಮಾಡ್ತೀರಾ ಅಷ್ಟು ಬೇಗ ಇದು ಪುಡಿ ಪುಡಿಯಾಗಿರುತ್ತೆ. ಆಮ್ಲೆಟಿಗೆ ಮಾತ್ರ ಸೂಪರ್ ಇರುತ್ತೆ. ಪ್ಯೂರ್ ಇಂಡಿಯನ್ ಮೇಡ್. ಜೊತೆಗೆ ಟೇಸ್ಟ್ ಜೊತೆಗೆ ಕಾಫಿ ಜೊತೆಗೆ ತುಂಬ ಚೆನ್ನಾಗಿದೆ. 10 ವರ್ಷ ನೋಡಿ. ಇದು ಮುಲ್ಲೆಟ್ ಹಪ್ಪಳ ಇದೆ, ನವಣೆ ಸಿಲಿಂಡರ್. ಇದು 100 ರೂಪಾಯಿ ಎರಡು. ಇದು ಅಷ್ಟೇ. ಆಯಿಲ್ ಬೇಕು ಆಯಿಲು, ಓನಲ್ ಬೇಕು ಓನಲ್ ಬರೋದು. ಇದು ಬಂದು ಜೊತೆಗೆ ಟೀ ಜೊತೆಗೆ ರಾಗಿ ಜೋಳ ನವಣೆ, ರಾಗಿ ಜೋಳ ನವಣೆ ಊಟದ ಜೊತೆಗೆ ಟೀ ಜೊತೆಗೆ ಟೇಸ್ಟ್ ಮಾಡಿ ರಾಗಿ ತಿಂದವನೇ ಪುಣ್ಯವಂತ, ರಾಗಿ ತಿಂದವನೇ ಶ್ರೀಮಂತ, ರಾಗಿ ತಿಂದವ ನಿರೋಗಿ. ಊಟದ ಜೊತೆಗೆ ಟೀ ಜೊತೆಗೆ ಕಾಫಿ ಜೊತೆಗೆ ಆಯಿಲ್ ಬೇಕು ಅಂದ್ರೆ ಆಯಿಲ್, ವಿತೌಟ್ ಆಯಿಲ್ ಬೇಕು ವಿತೌಟ್ ಆಯಿಲ್ ಮಾಡೋದು. ಇದು 3 ಪ್ಯಾಕೆಟ್ ಬರುತ್ತೆ 100 ಸರ್. ಮಕ್ಕಳಿಗೆ ಕುರ್ಕುರೆ ಲೇಸ್ ತಿನ್ಸಲ್ಲ, ಭಾರಿ ಒಳ್ಳೇದಿದೆ. 10 ಇಯರ್ ಇಟ್ಟರೆ ನೋಡಿ. ಇದು ನೆಕ್ಸ್ಟ್ ಒಂದು ಬಂದು ನವಣೆದಿದು ಸಿರಿಧಾನ್ಯ ಮಿಲೆಟ್. ಇದು ಅಷ್ಟೇ. ಆಯಿಲ್ ಬೇಕು ಅಂದ್ರೆ ಆಯಿಲ್, ವಿತೌಟ್ ಆಯಿಲ್ ಬೇಕಾದ್ರೆ ವಿತೌಟ್ ಆಯಿಲ್ ಮಾಡೋದು. ಇದು ಬಂದು ಜೋಳ, ಸ್ವೀಟ್ ಕಾರ್ನ್ ತಿಂತಿಲ್ಲ ಜೋಳದಿದು. ಇದು ಅಷ್ಟೇ 100 ರೂಪಾಯಿ 2 ಪ್ಯಾಕೆಟ್ ನೋಡಿ. ನನ್ನ ಬಗ್ಗೆ ರಾಜೇಂದ್ರ ಪಾಂಡದು ಆದಿತ್ಯ ಹರ್ಬಲ್ ನಾನು ಕರೀನ 5 ವರ್ಷದಿಂದ ಕೆಲಸ ಮಾಡ್ಕೊಂಡಲ್ಲ. ಆದಿತ್ಯ ಹರ್ಬಲ್ ಆಲ್ ಓವರ್ ಕರ್ನಾಟಕ ಮೆಡಿಕಲ್ ಕಾರ್ಪೊರೇಷನ್ ಪ್ರಾಡಕ್ಟ್ ಇರ್ನ ಕುಡ್ಲದ ಮಾತಾ ಮೆಡಿಕಲ್ ಇಡ್ಲ ಆದಿತ್ಯ ಹರ್ಬಲ್ ಒಂದು ಕ್ಲೀನ್ ಕೈ ರವಲ್ ಪೇರು ಅಂಚನೆ ಒಂದು ಒಣಶುಂಠಿ ಕಷಾಯ ಒಂದು ಕಫಕ್ಕೆ, ತೆಮ್ಮಗು, ಶೀತಗು, ದೊಂಡೆ ಬೇನೆಗೆ, ದೊಂಡೆ ಮಕ್ಕಳಿಗೆ ಪೂರೈಕ್ಲ 1 ಗ್ಲಾಸ್ ಬೆಚ್ಚ ನೀರಿಗೆ 1 ಚಮಚ ಪಾರ್ದು ಕನ್ನಡದ ಪಾಡು ಜೋಕ್ಲೆ ಗಂಡ ಜೇಂತು ಪಡ್ಕೊರ್ಲೆ ಕಫ ಪೂರ ಕರವಡು. ಅಂಚನೆ ಒಂದು ಅಶ್ವಗಂಧ ಮಲ್ಟಿವಿಟಮಿನ್ ನಿಶಕ್ತಿಗೆ, ಜೀರ್ಣಕ್ರಿಯೆಗೆ, ಬಡದು ಇಮ್ಯುನಿಟಿಗೆ, ಬಕ್ಕ ಕುಲ್ದು ಲಕ್ಕನಾಗ ಗಂಟು ಬೇನೆ, ಕಾರ್ ಬೇನೆ, ಸೊಂಟ ಬೇನೆ ಬಂತಿರತ್ತ ಐಕ್ ಥೈರಾಯ್ಡ್ಗೆ ಪೂರ ಅಶ್ವಗಂಧ ಬಾರಿ ಅಡ್ಡೆ. ಅಂಚನೆ ಒಂದು ಶುಗರ್ಗೆ ನೇರಳೆ ಬೀಜದ 1 ಗ್ಲಾಸ್ ಬೆಚ್ಚ ನೀರಿಗೆ ಅರ್ಧ ಚಮಚ ಪಾರ್ದು ಕಾಂಡ ಬಜ್ಜಿ ಬಂಜಿಗೆ ಬರಲಿ. ಇರ್ನ 350 ಕಂಟ್ರೋಲ್ ಬರ್ಬೋದು. ಅಂಚನೆ ಮಂಜಿಷ್ಟ ಭಾರಿ ಫೇಮಸ್ ಒಂದು ಮೌನದ ಕಲೆ ಪೂರ ಪೋದು ಗ್ಲೋ ಬರ್ರೆ. ಇರ್ನ ಡಾರ್ಕ್ ಸರ್ಕಲ್ ಆವಡು, ಪಿಂಪಲ್ ದ ಕಲೆ ಆವಡು, ಕಾರಂಗ ಆವಡು, ಬಂಗು ಆಗ ಪ್ರೆಗ್ನೆಂಟೇಷನ್ ಆವಡು ಪೂರ ಪೋದು ಗ್ಲೋ ಬರ್ರೆ. ರಾತ್ರಿ ಜಪ್ಪನಾಗ ರೋಸ್ ವಾಟರ್ 10 ಪೇಡ್ ಪಾರ್ದು ಪೂಜೆ ಜಪ್ಪಲೆ. ಅಂಚನೆ ಕಂಟಿನ್ಯೂಸ್ ಮಂತ್ಲೆ 1 ಮಂತ್ ಇರ್ನ ಕಲೆ ಪೂರ ಪೋದು ಗ್ಲೋ ಬರ್ರೆ ಮಂಜಿಷ್ಟ. ಭಾಸ್ಕರ್ ಪೂಜಾರಿ ಅಂತ, ಉಡುಪಿ ಆರ್ಕೆಯಿಂದ ನಾವು ಕಳೆದ ವರ್ಷ ಇಲ್ಲಿಗೆ ಬಂದಿದ್ದೇವೆ. ನಮ್ಮಲ್ಲಿ ಸ್ಪೆಷಲ್ ಜಾಕ್ ಫ್ರೂಟ್ ಜಾಮ್ ಇದೆ, ಮತ್ತು ಮ್ಯಾಂಗೋ ಜಾಮ್ ಇದೆ, ಆಮ್ಲೆ ಜಾಮ್ ಇದೆ, ಮತ್ತು ಹುಣಸೆಕಾಯಿನ ಚಟ್ನಿ ಸ್ಪೆಷಲ್ ಆಗಿದೆ, ಮತ್ತು ಹಲಸಿನ ಹಣ್ಣಿನ ಹಪ್ಪಳ ಹಾಗೆ ತಿನ್ನೋದು. ಆಮೇಲೆ ಹಲಸಿನ ಹಣ್ಣಿನ ಸಾಟ್ ಇದೆ, ಮಾವಿನಕಾಯಿ ಸಾಟು, ಹಲಸಿನ ಹಪ್ಪಳ, ಗೆಣಸಿನ ಹಪ್ಪಳ, ಮತ್ತು ಹಲಸಿನ ಕಡ್ಡಿ, ಮತ್ತು ಈರುಳ್ಳಿ ಸಂಡಿಗೆ, ಬೆಳ್ಳುಳ್ಳಿ ಸಂಡಿಗೆ, ಶಾವಿಗೆ ಸಂಡಿಗೆ, ಮತ್ತು ಸಾಂಬಾರು ಪೌಡ್ರು, ರಸಂ ಪೌಡ್ರು, ವಾಂಗಿ ಬಾತ್, ಬಿಸಿಬೇಳೆ ಬಾತ್ ಸ್ಪೆಷಲ್. ಈ ವರ್ಷದ ಹೊಸ ಮಿಡಿ ಅಪ್ಪೆ ಮಿಡಿ ಇದೆ.
ಮತ್ತು ಜೀರಿಗೆ ಮಿಡಿ, ಕಣಿಲೆ, ಕರಂಡೆ, ಮಾವಿನ ತುಂಡು, ಬೆಳ್ಳುಳ್ಳಿ, ಹಾಗಲಕಾಯಿ, ಮತ್ತು ಮನೆಯಲ್ಲೇ ಮಾಡಿದ ಸ್ಪೆಷಲ್ ಗುಲ್ಕನ್ ಇದೆ. ಅಲೋವೆರಾ ಗಿಡ ಇದೆ ನೋಡಿ, ಅಲೋವೆರಾ ದೊಡ್ಡದು ಸೈಡ್ದೆಲ್ಲ ಇದೆ. ಮತ್ತು ಸೇವಂತಿ ಗಿಡ ಇದೆ. ಇದು ಡೇಲಿಯಾ ಗೆಡ್ಡೆ ಇದೆ ಸರ್, 4 ಕಲರ್ಸ್ ಡೇಲಿಯಾ ಹೂವಿದ ಗೆಡ್ಡೆ ಇದೆ. ಗ್ಲಾಡಿಲೋಸ್ ಇದೆ, ಗ್ಲಾಡಿಲೋಸ್ ಈ ಥರದ್ದು ನೋಡಿ, ಈ ಥರ ಇದು ಡೇಲಿಯಾ ಗೆಡ್ಡೆ, 4 ಕಲರ್ಸ್ ಡೇಲಿಯಾ ಗೆಡ್ಡೆ ಬರ್ತದೆ. ಮತ್ತು ಗ್ಲಾಡಿಲೋಸ್ ಉಂಟು ನೋಡಿ, ಈ ಥರ ಗ್ಲಾಡಿಲೋಸ್ ಇದೆ, ಗ್ಲಾಡಿಲೋಸ್ ಇದ್ದು. ಮತ್ತು ಸುಗಂಧ ಹೂ ಇದೆ ಸರ್, ನಮ್ಮಲ್ಲಿ ಸುಗಂಧರಾಜ ಗೆಡ್ಡೆ ಇದೆ, ಈ ಥರ ಹೂ ಇದು ಸುಗಂಧರಾಜ ಗೆಡ್ಡೆಗಳಿದೆ. ಮತ್ತು ಊರಿದ್ದು ತರಕಾರಿ ಬೀಜ ಇದೆ ಸರ್, ಎಲ್ಲ ಥರದ ಹೂ ಇದು ತರಕಾರಿ ಬೀಜ ಇದೆ. ಇದೆಲ್ಲ ಹೂರಿದ್ದು ಹೈಬ್ರಿಡ್ ಬೇಕಾದ್ರೆ ಹೈಬ್ರಿಡ್ ಸಹ ಉಂಟು. ಜಾಕ್ವರ್ಡ್ ಅಂತ ನಮ್ಮೆಲ್ಲ 60 ಬಗೆಯ ಜಾಕ್ ಫ್ರೂಟ್ ಐಟಮ್ಸ್ ಇದೆ ಸರ್. ಇದು ಆಲಾಪ್, ಇದು ಕಂಪ್ನಿ, ಇದು ಕೇರಳದು. ನಮ್ಮಲ್ಲಿ 60 ಬಗೆ ಜಾಕ್ ಫ್ರೂಟ್ ಐಟಮ್ಸ್ ಇದೆ. ಜಾಕ್ ಫ್ರೂಟ್ ಚಿಪ್ಸ್ ಇದೆ, ಕುಕೀಸ್ ಇದೆ, ಕೇಕ್ ಇದೆ, ಜಾಕ್ ಫ್ರೂಟ್ ಹಲ್ವಾ ಇದೆ, ಮತ್ತು ಪ್ರಾನ್ಸ್ ಚಟ್ನಿ ಪೌಡರ್ ಇದೆ, ಮತ್ತು ಗ್ರೀನ್ ಮ್ಯಾಂಗೋ ಹಲ್ವಾ ಇದೆ, ಮ್ಯಾಂಗೋ ಹಲ್ವಾ ಇದೆ, ಸ್ಟ್ರಾಬೆರಿ ಹಲ್ವಾ, ಜಾಕ್ ಫ್ರೂಟ್ ಹಲ್ವಾ, ಜಾಕ್ ಫ್ರೂಟ್ ಜಾಮು, ಜಾಕ್ ಫ್ರೂಟ್ ಕುಕೀಸು, ಜಾಕ್ ಫ್ರೂಟ್ ಕೇಕ್ ಎಲ್ಲ ಹೋಮ್ ಮೇಡ್ ಸರ್, ಮನೆಯಲ್ಲೇ ತಯಾರು ಮಾಡೋದು. ಕೋಟೆಕಾರು ಈ ಗ್ರಾಮೀಣ ಪ್ರದೇಶದಲ್ಲಿ ಮಾವು ಹಲಸು ಮೇಳ ನಡೀತಾ ಇರುವುದು ಒಳ್ಳೆಯ ಸಂಗತಿ. ಅದು ಯಾಕಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಅದು ಈ ಸಂದರ್ಭದಲ್ಲಿ ಮಾವಿನ ಒಂದು ಮುಗಿತಾ ಇರುವಂಥ ಸಮಯ. ಹಾಗೆ ಹಲಸು, ಇದರಿಂದ ರೈತರಿಗೆ ಜೊತೆಗೆ ಗಿಡಗಳನ್ನು ಸಹ ತಂದಿರುವಂಥದ್ದು. ಮಳೆಗಾಲ ಆರಂಭದ ಮುಂಗಾರು ಮಳೆ ಆರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಗಿಡಗಳನ್ನು ರೈತರಿಗೆ ಕೊಟ್ಟರೆ ಅದನ್ನು ಜೋಪಾನವಾಗಿ ಮನೆಯಲ್ಲಿ ಕೊಟ್ಟು ನೆಟ್ಟು ಅದನ್ನು ಬೆಳೆಸ್ತಾರೆ. ಒಂದು ಸೂಕ್ತವಾದಂಥ ಕಾಲದಲ್ಲಿ ಈ ಹಲಸು ಮಾವು ಮೇಳ ನಡೀತಾ ಇರಿದ್ರು. ಅದರ ಜೊತೆಗೆ ಗಿಡ, ವಿಶ್ವ ಪರಿಸರದ ದಿನದ ಸಂದರ್ಭದಲ್ಲಿ ಆ ಗಿಡಗಳನ್ನು ಸಹ ರೈತರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತಾ ಇದೆ. ಒಳ್ಳೆಯ ವಿಷಯ, ಒಳ್ಳೆಯದಾಗಲಿ, ಶುಭ ಹಾರೈಸ್ತಾರೆ. ರೈತಕುಡ್ಲ ಪ್ರತಿಷ್ಠಾನ ಮತ್ತು ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ ಇದು ಸಹಯೋಗದಲ್ಲಿ ಕೋಟೆಕಾರಿನಲ್ಲಿ ಒಂದು ಒಳ್ಳೆಯ ಫಲಪುಷ್ಪ, ಒಂದು ಹಣ್ಣು ಮೇಳ, ಹಾಗೆ ಹಲಸು ಮೇಳ ಮತ್ತು ಮಾವು ಮೇಳ ನಡೀತಾ ಇದೆ. ಆ ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ ಇವತ್ತು ರೈತರ ಉತ್ಪನ್ನಗಳನ್ನು ನೇರ ಮಾರುಕಟ್ಟೆ ವ್ಯವಸ್ಥೆ ಮಾಡಲಿಕ್ಕೆ ರೈತಕುಡ್ಲ ಪ್ರತಿಷ್ಠಾನ ಬಹಳಷ್ಟು ವರ್ಷಗಳಿಂದ ಶ್ರಮಿಸ್ತಾ ಇದೆ. ಹಲವು ಈ ರೀತಿಯ ಮೇಳಗಳನ್ನು ಮಾಡ್ತದೆ. ಕಳೆದ ಬಾರಿ ಕೂಡ ಈ ಒಂದು ಸ್ಥಳದಲ್ಲಿ ಹಲಸು ಮೇಳ ಮಾಡಲಾಗಿತ್ತು. ಉತ್ತಮ ಸ್ಪಂದನೆ ಕೂಡ ಸಿಕ್ಕಿತ್ತು. ಈ ಬಾರಿ ಕೂಡ ಒಂದು ಒಳ್ಳೆಯ, ಇವತ್ತು ರೈತರಿಗೆ ಅವರ ಉತ್ಪನ್ನಗಳಿಗೆ ಒಂದು ಮೌಲ್ಯಯುತ ಬೆಲೆ ಸಿಗುವ ಹಾಗೆ ಮಾಡಿದ ಒಂದು ಪ್ರಯತ್ನದಿಂದಾಗಿ ಇವತ್ತು ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕಿನ ಒಂದು ಸಹಕಾರದೊಂದಿಗೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತೇವೆ 100ಕ್ಕೂ ಹೆಚ್ಚು ಮಳಿಗೆಗಳು ರೈತರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇವತ್ತು ಅವರ ಹಣ್ಣುಗಳನ್ನು, ಅವರು ಬೆಳೆಸಿದ ಉತ್ಪನ್ನಗಳನ್ನು ಮಾರಾಟ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದು ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು, ಧನ್ಯವಾದವನ್ನು ಸಲ್ಲಿಸ್ತೇನೆ. ರೈತ ಪ್ರತಿಷ್ಠಾನ ಮತ್ತು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ನಡೆಯುವಂಥ ಈ ಒಂದು ಕೃಷಿ ಮೇಳವು ಬಹಳಷ್ಟು ಒಂದು ಜನರಿಗೆ, ಅದರಲ್ಲಿ ಕೂಡ ಯುವ ಜನರಿಗೆ ಬಹಳಷ್ಟು ಉತ್ತೇಜನ ಕೊಡುವಂತಹ ಒಂದು ಇದು. ಇತ್ತೀಚಿನ ದಿನಗಳಲ್ಲಿ ನಾವು ಕೃಷಿಯಿಂದ ಬಹಳಷ್ಟು ದೂರ ಇದ್ದೇವೆ. ಅದೇ ರೀತಿ ಪ್ರಕೃತಿ ವಿರೋಧ ಬದುಕಿನಲ್ಲಿ ನಾವು ಬೆಳೆಯುತ್ತಿರೋ ಈ ಸಂದರ್ಭದಲ್ಲಿ ಇಂತಹ ಒಂದು ಮೇಳವು ಬಹಳಷ್ಟು ಜನರಿಗೆ, ಅದೇ ರೀತಿ ಆ ಒಂದು ಪರಿಸರಕ್ಕೆ ಕೂಡ ಬಹಳ ಒಂದು ಉತ್ತಮವಾದ ಒಂದು ಸೇವೆ ಅಂತಲೇ ಹೇಳ್ಬೋದು. ಉತ್ತಮ ಸೇವೆಯನ್ನು ಕೊಡುತ್ತಿರುವ ಈ ಪ್ರತಿಷ್ಠಾನ ಮತ್ತು ನಮ್ಮ ಈ ಕೋಟೆಕಾರು ಸಹಕಾರಿ ಸಂಘ, ಇವರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಸರ್ ಇದು ಮಿಯಾಜಾಕಿ ಅಂತೇಳಿ ಜಪಾನ್ ಮ್ಯಾಂಗೋ ಸರ್. ಇದು 2.5 ಲಕ್ಷ ಸರ್ ಜಪಾನ್ನಲ್ಲಿ ಕೆಜಿಗೆ. ನಾವು ಅಂಕೋಲದಲ್ಲಿ ಬೆಳೆದಿದ್ದೀವಿ ಸರ್. ಇದನ್ನು ಅಲ್ಲಿಂದ ತಂದು ಸಸಿಗಳನ್ನ ನೆಟ್ಟು ಇಲ್ಲಿ ಬೆಳೆದಿದ್ದೀವಿ. ಇದು ಇಲ್ಲಿ ಪೀಸಿಗೆ 1,000 ರೂಪೀಸ್ ಹಂಗೆ ಕೊಡ್ತಿದ್ದೀನಿ. ಇದ್ರ ಸ್ಪೆಷಾಲಿಟಿ ಏನು ಕೇಳಿದ್ರೆ ಚಿಕ್ಕ ಗೊರಟೆ ಮತ್ತು ಇಮ್ಯುನಿಟಿ ಪವರು ಜಾಸ್ತಿ ಇರ್ತದೆ, ಮತ್ತು ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಜಾಸ್ತಿ ಇರ್ತದೆ ಸರ್. ಇದು 1 ತಿಂಗಳಾದರೂ ಕೆಡುವುದಿಲ್ಲ ಸರ್ ಇದು. ಮತ್ತು ಇದು ರೆಡ್ ಐವರಿ ಅಂಥೇಳಿ, ಇದು ಥೈಲ್ಯಾಂಡಿಂದು ಸರ್. ಇದನ್ನು ನೀವು ಕಟ್ ಮಾಡಿ ತಿಂದರೆ ಒಬ್ಬರು ಒಂದು ಚಿಕ್ಕ ಪೀಸ್ನ ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ವೀಟ್ ಅಂತ ಹೇಳ್ಬೋದು. ಮತ್ತು ಇದು ಬ್ರುನೈ ಕಿಂಗು, ಬ್ರುನೈ ದೇಶದ ಸರ್. ಇದು ಸ್ವೀಟ್ ಆಗಿದ್ದು, ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಜಾಸ್ತಿ ಇದೆ. ಮತ್ತು ಇದು ನಮ್ಮ ತಾಯ್ನಾಡಿನ ಹಣ್ಣು ಸರ್. ಇದು ಕರಿ ಶಾಡ್ ಅಂತೇಳಿ 2022ರಲ್ಲಿ GI ಟ್ಯಾಗನ್ನು ಪಡ್ಕೊಂಡಿದೆ. ಇದು ಮಾವಿನ ಹಣ್ಣುಗಳು ಉಷ್ಣ ಅಂತ ಹೇಳಿ ಕರೀತಾರೆ.
ಇದು ನಮ್ಮ ಬಾಡಿಗೆ ದೇಹಕ್ಕೆ ತಂಪು ಅಂತೇಳಿ ಇದನ್ನು ಕರಿಬೋದು ಸರ್. ಇದು ಈ ಹಣ್ಣನ್ನು ತಿನ್ನೋದ್ರಿಂದ ದೇಹಕ್ಕೆ ತಂಪಾಗ್ತದೆ.